ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶೈಲ ಪವೈಸಳರಾಳಿದ ನಾಡೆ, ಡಂಕಣ ಜಕನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈನಿಕರಾರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಅಂಗನವಾಡಿ ಕಾರ್ಯಕರ್ತೆ ಕುತ್ತಾರು ಶ್ರೀಮತಿ ಸುನೀತಾ ಇವರು ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದ ಶುಭಾರಂಭಕ್ಕೆ ಬಂದಂತಹ ಗೌರವಾನ್ವಿತ ಗಣ್ಯರನ್ನು ಸ್ವಾಗತಿಸಲು ಅವಕಾಶ ಕೊಟ್ಟ ಪಂಚಾಯತ್ನ ಎಲ್ಲ ಅಧಿಕಾರ ವರ್ಗದವರಿಗೆ ವಂದಿಸುತ್ತಾ, ಇವತ್ತಿನ ಈ ಒಂದು ಉದ್ಘಾಟನಾ ಶುಭಾರಂಭದ ಸಭಾಧ್ಯಕ್ಷರಾಗಿ ಮುನ್ನೂರಿನ ಪ್ರಥಮ ಪ್ರಜೆ ಹಾಗೂ ನಮ್ಮ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀಯುತ ವಿಲ್ಫ್ರೆಡ್ ಇವರನ್ನು ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನವೀನ್ ಕುಮಾರ್ ಪಂಚಾಯತ್ ಸದಸ್ಯರಿವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕೆ ಜಯರಾಮ್ ಶೆಟ್ಟಿ ಮಾಜಿ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ, ಇವರನ್ನು ಪಂಚಾಯತ್ನ ಸದಸ್ಯರಾದಂತಹ ಮಾಬಲ ದೆಪ್ಪೆಲ್ಮಾರ್ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶಕುಂತಲಾ ಶೆಟ್ಟಿ ಮಾಜಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರನ್ನು ಚಂದ್ರಕಲಾ ಪಂಚಾಯತ್ ಸದಸ್ಯರು ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸಾಲ್ಯಾನ್ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪ್ರಾಂತ ರೈತ ಸಂಘ, ಇವರನ್ನು ಕಿರಣ್ ಪಂಚಾಯತ್ ಸದಸ್ಯರು ಇವರು ಹೂ ಕೊಟ್ಟು ಸ್ವಾಗತಿಸ. ಸನ್ಮಾನ್ಯ ಶ್ರೀಮತಿ ವಿಲ್ಮಾ ಆಲ್ಫ್ರೆಡ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಇವರನ್ನು ರೆಹನಾ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ.
ಇಲ್ಲಿಗೆ ನಮ್ಮ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಎಲ್ಲರನ್ನೂ ಬಹಳಷ್ಟು ಆತ್ಮೀಯತೆಯಿಂದ ಸ್ವಾಗತಿಸಿದಂಥ ಶ್ರೀಮತಿ ಸುನೀತಾ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಿದ್ದರೆ ಕಾರ್ಯಕ್ರಮದ ಹಿಂದೆ ದುಡಿದವರು ಬಹಳಷ್ಟು ಮಂದಿ ಇದ್ದಾರೆ. ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಅಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆಗಿಸಬೇಕು. ನನ್ನ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡುತ್ತೇನೆ ಅಂತ ಮನಸ್ಸು ಇದ್ದರೆ ಮಾತ್ರ ಉಳ್ಳಾಲ ತಾಲೂಕು ಪಂಚಾಯತಿನಲ್ಲಿ ತಮ್ಮಂಥ PDOಗಳೇ ಹೆಚ್ಚೆಚ್ಚು ಬರಲಿ, ಬಂದು ಉಳ್ಳಾಲ ತಾಲೂಕು ಪಂಚಾಯತಿ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಶಿಸ್ತಾ ಇದ್ದೇವೆ. ಸ್ಥಳೀಯ ಚರ್ಚಿನ ಧರ್ಮಗುರುಗಳು, ಅದೇ ರೀತಿಯಲ್ಲಿ ನಮ್ಮ ಮಾಜಿ MLAಗಳು, ಓಂ ಹಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಅದರ ಕೀಯನ್ನು ಮಾನ್ಯ ಅಧ್ಯಕ್ಷರು ಹಸ್ತಾಂತರಿಸಲಿಕ್ಕಿದ್ದಾರೆ. ಇದನ್ನು ACDP ಅವರಾದಂಥ ಹರೀಶ್ ರವರು, ಅಂಗನವಾಡಿ ಮೇಲ್ವಿಚಾರಕರಾದಂಥ ಶ್ರೀಮತಿ ಸೀತಾರವರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯಾದಂಥ ಶ್ರೀಮತಿ ಶಕುಂತಲರವರು ಮಾನ್ಯ ಅಧ್ಯಕ್ಷರಿಂದ ಕೀಯನ್ನು ಪಡ್ಕೊಳ್ಬೇಕು. ಅಧಿಕೃತವಾಗಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಈ ಸಂತೋಷದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳಿಕೊಳ್ತೇವೆ. ಮೊದಲನಾಗಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನನ್ನ ಎಲ್ಲ ಗ್ರಾಮದ ಸರ್ವಧರ್ಮದ ದೇವರುಗಳ ಆಶೀರ್ವಾದ ನಮಗೆ ಮುಖ್ಯ. ಇವತ್ತು ನಮ್ಮ ರಾಣಿಪುರ ಚರ್ಚಿಯ ಮರಿಯಮ್ಮ ಅವರು ಹಾಗೂ ಇಲ್ಲಿ ನಮ್ಮ ಕಾರ್ಣಿಕದ ದೈವ ಕೊರಗಜ್ಜ ಪಂಜಾಂದಯದ ಈ ಆಶೀರ್ವಾದದಿಂದ ನನ್ನನ್ನು ನಿನ್ನೆ ಒಂದು ಅವಘಡದಲ್ಲಿ ಆಶೀರ್ವಾದ ಮಾಡಿದ್ದಾರೆ, ನನ್ನನ್ನು ಬಚಾವ್ ಮಾಡಿದ್ದಾರೆ. ನಾನು ದೇವರಿಗೆ ನಾನು ಋಣಿಯಾಗಿ ನಾನು ಇವತ್ತು ತಲೆ ಬಗ್ಗಿಸುತ್ತಿದ್ದೇನೆ. ಈ ಗ್ರಾಮ ಪಂಚಾಯತ್ ನೂತನ ಸಭಾಭವನ ಉದ್ಘಾಟನೆಗೆ ನಮ್ಮ ನೆಚ್ಚಿನ ಶಾಸಕರಾದ ನಮ್ಮ ಜನಪ್ರಿಯ ಶಾಸಕರಾದ ಆತ್ಮೀಯ ವಿರೋಧ ಪಕ್ಷದ ಉಪನಾಯಕರು ಸನ್ಮಾನ್ಯ UT ಖಾದರ್ ಅವರು ಇವತ್ತು ಉದ್ಘಾಟಕರು. ಕಾರಣಾಂತರದಿಂದ ಅವರಿಗೆ ಬ್ಯಾಂಗ್ಳೂರಲ್ಲಿ ವಿಶೇಷ ಸಭೆ ಇದ್ದ ಕಾರಣ ಅವರು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನನಗೆ ನೆರವೇರಿಸಿಕೊಟ್ಟಿದ್ದಾರೆ. ಅವರ ಸ್ಥಿತಿಯಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ವೇದಿಕೆಯಲ್ಲಿದ್ದ ಎಲ್ಲ ಗೌರವಯುತ ಎಲ್ಲ ನಮ್ಮ ಗಣ್ಯ ಅತಿಥಿಗಳಲ್ಲಿ ಸೇರಿ ನಾವು ಇದು ಉದ್ಘಾಟನೆ ಮಾಡಿದರು. ಹಾಗೂ ನಮ್ಮ ಯಾರೆಲ್ಲ ಅವನಿತ ಕೊಟ್ಟ ಈ ವೇದಿಕೆಯಲ್ಲಿ ಕೆಲವೊಂದು ಜನರಿಗೆ ಬರಲಿಲ್ಲ, ಅವರ ಅನಿಸ್ಪಾತ ಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ. ಇಲ್ಲಿ ಸನ್ಮಾನ್ಯ ಮಾಜಿ ಶಾಸಕರು ಜಯರಾಮ್ ಶೆಟ್ಟಿ ವೇದಿಕೆಯಲ್ಲಿದೆ, ಅವರಿಗೆ ನಾನು ಸ್ವಾಗತ ಮಾಡ್ತೇನೆ. ಹಾಗೂ ಸನ್ಮಾನ್ಯ ಶ್ರೀಮತಿ ಶಕುಂತಲಾ ಶೆಟ್ಟಿ ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ, ಅವರಿಗೆ ನಾನು ಸ್ವಾಗತ ಮಾಡ್ತೇನೆ. ಹಾಗೂ ಸನ್ಮಾನ್ಯ ಕೃಷ್ಣ ಸಾಲಿಯಾನ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರೈತ ಪ್ರಾಂತ ಸಂಘದ, ಅವರಿಗೆ ನಾನು ಸ್ವಾಗತ ಮಾಡ್ತೇನೆ. ಹಾಗೂ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಹಾಗೂ ನಮ್ಮ ಮಾಜಿ ತಾಲೂಕು ಪಂಚಾಯತ್ ವಿಲ್ಮಾ ಅವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಸನ್ಮಾನ್ಯ ಶ್ರೀ ಪಾಪ ಬೋವಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ.
ಹಾಗೂ ಸನ್ಮಾನ್ಯ ಕಾರ್ಯನಿರ್ವಾಹಕರಿಗೆ ನಾಗರಾಜ್ ಕೆ ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತೇನೆ. ಸನ್ಮಾನ್ಯ ಹನುಮಂತರಾಯಪ್ಪ ಅವರಿದ್ದಾರೆ, ಅವರನ್ನು ಸ್ವಾಗತ ಮಾಡ್ತೇನೆ. ಹಾಗೂ ಗ್ರಂಥಾಲಯದ ಸನ್ಮಾನ್ಯ ಗಾಯತ್ರಿ ಅವರಿದ್ದಾರೆ, ಅವರನ್ನು ಸ್ವಾಗತ ಮಾಡ್ತೇನೆ. ಸನ್ಮಾನ್ಯ ಶ್ರೀಮತಿ ಶೈಲಾ ಕಾರಗೆ ಅವರು ತಾಲೂಕು ಪಂಚಾಯತ್ ಶಿಶು ಅಭಿವೃದ್ಧಿ ಇಲಾಖೆ, ಅವರನ್ನು ಕೂಡ ಸ್ವಾಗತ ಮಾಡ್ತೇನೆ. ಹಾಗೂ ಸನ್ಮಾನ್ಯ ಹಾಜಿ ಅಬ್ದುಲ್ ರಶೀದ್ ಉಳ್ಳಾಳ ದರ್ಗಾ ಅವರ ಅನುಪಸ್ಥಿತಿಯಲ್ಲಿ ಕಾರಣಾಂತರ ಅವರು ಕೂಡ ಬರಲಿಲ್ಲ, ಅವರಿಗೆ ನಾನು ಸ್ವಾಗತ ಮಾಡ್ತೇನೆ. ಹಾಗೂ ಸನ್ಮಾನ್ಯ ಕೆ ಇಸ್ಮಾಯಿಲ್ ಅಧ್ಯಕ್ಷರು ಮದನ್ ನಗರ, ಅವರನ್ನು ಕೂಡ ಅನುಪಸ್ಥಿತಿಯಲ್ಲಿ ನಾನು ಇದ್ದೇನೆ ಅಂತ ಸ್ವಾಗತ ಮಾಡ್ತೇನೆ. ಹಾಗೂ ನಮ್ಮ ವೇದಿಕೆಯಲ್ಲಿ ಇದ್ದ SDC ಬ್ಯಾಂಕಿನ ಹಾಗೂ ಅಧ್ಯಕ್ಷರು ಹಾಗೂ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ವೇದಿಕೆಯಲ್ಲಿದೆ, ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ನಮ್ಮ ಚರ್ಚೆಯ ಪಾಲನಾ ಸಮಿತಿಯ ಫಾದರ್ ಜಯಪ್ರಕಾಶ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಹಾಗೂ ನಮ್ಮ ವೇದಿಕೆಯಲ್ಲಿ ನಮ್ಮ ಇಂಜಿನಿಯರ್ ಉಪವಿಭಾಗದ ಲಾಯ್ಡ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಮತ್ತು ಎಲ್ಲ ವೇದಿಕೆಯಲ್ಲಿದ್ದ ಎಲ್ಲರನ್ನು ಸ್ವಾಗತ ಮಾಡ್ತಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಟಿಪ್ಪು ಅದರ ಜಿಲ್ಲಾಧ್ಯಕ್ಷರಿದ್ದಾರೆ ಇಸ್ಮಾಲ್ ಸಾಬಿ, ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಇದರಲ್ಲಿ ತುಂಬ ಖುಷಿ ಆಗ್ತದೆ ಇವತ್ತಿನ ಕಾರ್ಯಕ್ರಮ ನೋಡಲಿಕ್ಕೆ. ಇದರ ಒಂದು ಕಾರ್ಯಕ್ರಮದ ಬಿಂದು ನಮ್ಮ ಇಲ್ಲಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಅವರು ಎಲ್ಲರನ್ನು ಕಾರ್ಯಕ್ರಮದಲ್ಲಿ ಕೂತ್ಕೊಳಿಸಿ ಅವರು ನಿಂತುಕೊಂಡೇ ನಮ್ಮ ಕಾರ್ಯಕ್ರಮದ ಚಂದ ನೋಡ್ತಿದ್ದಾರೆ. ಇದರ ಇಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಅವರದ್ದು ಸಹಕಾರ ನಮಗೆ ಇದ್ದರಿಂದ, ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ಇವರೆಲ್ಲ ಸನ್ಮತದಿಂದ ಈ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಅಂತ ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಆಶ್ಚರ್ಯಪಡ್ತೇನೆ. ಹಾಗೂ ಇದರಲ್ಲಿ ಕೂಡ ನಮ್ಮ 300 ಗ್ರಾಮದ ಪ್ರತಿ ಗ್ರಾಮಸ್ಥರು ಕೂಡ ಇದಕ್ಕೆ ಭಾಗಿ. ಯಾಕೆಂದರೆ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕಾದ್ರೆ ಆ ಗ್ರಾಮಸ್ಥರ ಸಹಕಾರ ಬೇಕೇ ಬೇಕು. ಆ ಗ್ರಾಮಸ್ಥರ ಸಹಕಾರ ಇದ್ದರಿಂದ ಈ ಇಷ್ಟು ದೊಡ್ಡ ಪಂಚಾಯತನ್ನು ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಸಹ ನಮಗೆ ಸಹಕಾರ ಆಯಿತು. ಆ ಗ್ರಾಮಸ್ಥರ ಅಭಿವೃದ್ಧಿಗಾಗಿ ನಮ್ಮ ಪಂಚಾಯತ್ ಸದಸ್ಯರಿಗೆ ಸಭಾಭವನ ಒಂದು ಬೇಕಿತ್ತು. ಆ ಸಭಾಭವನದಲ್ಲಿ ಎಲ್ಲ ಪಂಚಾಯತ್ ಸದಸ್ಯರಿಗೆ ಒಂದು ಕೂತ್ಕೊಳ್ಳಿ ನಮ್ಮ ಗ್ರಾಮದ ಅಭಿವೃದ್ಧಿ ಮಾಡಲಿಕ್ಕೆ ಈ ಸಭಾಭವನದಲ್ಲಿ ಚರ್ಚೆ ಮಾಡಲಿಕ್ಕೆ ಒಂದು ಸುಸರ್ಜಿತ ಒಂದು ಸಭಾಭವನ ಇವತ್ತು ಉದ್ಘಾಟನೆ ಮಾಡಿದೆವು. ಇದಕ್ಕೆ ಸಹಕಾರ ಕೊಟ್ಟ ಎಲ್ಲ ನಮ್ಮ ಪಂಚಾಯತಿಯ ಇಲಾಖೆಯ ಅಂಗನವಾಡಿ ಟೀಚರ್ನವರು ಭಾಗಿದ್ದಾರೆ, ನಮ್ಮ ಹಿರಿಯ ಪಂಚಾಯತ್ ಸದಸ್ಯರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಹಾಗೂ ನಮ್ಮ ವೇದಿಕೆಯಲ್ಲಿ ಮುಂಭಾಗಿರುವ ಬೇರೆ ಬೇರೆ ಸಂಘಟನೆಯ ಅಧ್ಯಕ್ಷರುಗಳಿದ್ದಾರೆ. ಹಾಗೂ ಎಲ್ಲರನ್ನು ಸಹ ಬಿಡದೆ ನಾನು ಎಲ್ಲರನ್ನು ಸ್ವಾಗತ ಮಾಡಿದೆ. ನಮ್ಮ ರಾಣಿಪುರ ಶಾಲೆಯ ಕುತ್ತಾರ ಶಾಲೆಯ ಮಕ್ಕಳು ಕೂಡ ಇಲ್ಲಿದ್ದಾರೆ, HM ಅವರಿದ್ದಾರೆ, ಟೀಚರ್ನವರಿದ್ದಾರೆ, ಹಾಗೂ ನಮ್ಮ ಕಂದಾಯ ಇಲಾಖೆಯ ರೇಷ್ಮಾ ಅವರು ಕೂಡ ಇದ್ದಾರೆ. ಪ್ರತಿಯೊಬ್ಬರನ್ನು ಸ್ವಾಗತಿಸ್ತಾ ಎಲ್ಲರನ್ನು ನಾನು ಸ್ವಾಗತಿಸ್ತಾ ಈ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಈ ವೇದಿಕೆಯಲ್ಲಿ ಉಪಸ್ಥಿತ ಗಣ್ಯ ಇಲಾಖೆಯ ಅಧಿಕಾರಿಗಳೇ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸರ್ವ ಸದಸ್ಯರೇ ಹಾಗೂ ಗ್ರಾಮಸ್ಥರೇ, 300 ಗ್ರಾಮ ಪಂಚಾಯತಿಯಲ್ಲಿ ನಾವು ಒಟ್ಟು 23 ಮಂದಿ ಚುನಾಯಿತ ಸದಸ್ಯರು ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿನ ಕಾರ್ಯವೈಖರಿಯನ್ನು ಗಮನಿಸಿ ಕರ್ನಾಟಕ ಸರ್ಕಾರವು 2019, 20 ಮತ್ತು 2020-21 ಸಾಲಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ನೀಡಿರುತ್ತದೆ. ಅದೇ ರೀತಿ 2021-22 ಸಾಲಿಗೆ 300 ಗ್ರಾಮ ಪಂಚಾಯತ್ಗೆ ಕೇಂದ್ರ ಸರ್ಕಾರದಿಂದ ದೀನ್ ದಯಾಳ್ ಪಂಚಾಯತ್ ಸಂಸ್ಕರಣ ಪುರಸ್ಕಾರ ಲಭಿಸುತ್ತದೆ. ಹಾಗೂ 300 ಗ್ರಾಮ ಪಂಚಾಯತಿಗೆ ಎಲ್ಲ ಸದಸ್ಯರ ಆಶಯದಂತೆ ಪ್ರತ್ಯೇಕ ಮೀಟಿಂಗ್ ಹಾಲ್ ಬೇಕು ಎಂದು ಆಶಯದಂತೆ ಗ್ರಾಮ ಪಂಚಾಯತಿನ 15ನೇ ಹಣಕಾಸು ಯೋಜನೆಯಲ್ಲಿ ಗ್ರಾಮ ಪಂಚಾಯತಿನ ಮಹಡಿಯಲ್ಲಿ ಸಭಾಭವನವನ್ನು ಎಲ್ಲರ ಸಹಕಾರದಿಂದ ನಿರ್ಮಿಸಲಾಗಿರುತ್ತದೆ. ಸ್ವಾತಂತ್ರ್ಯ ಮಹೋತ್ಸವ ಅಮೃತ ಮಹೋತ್ಸವದ ಪ್ರಯುಕ್ತ 300 ಗ್ರಾಮ ಪಂಚಾಯತಿಯ ಆಯ್ಕೆಯಾಗಿರುವ ಆಧಾರದಂತೆ ಗ್ರಾಮ ಪಂಚಾಯತಿನ ಆವರಣದಲ್ಲಿರುವ ಉದ್ಯಾನವನವನ್ನು ಅಮೃತ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಗ್ರಾಮ ಪಂಚಾಯತಿನ ಇಂದು ರುದ್ರಭೂಮಿಯಲ್ಲಿ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ ಅನುದಾನದಿಂದ ಸುಸಜ್ಜಿತ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಇದರಿಂದ ಸಾರ್ವಜನಿಕರಿಗೆ ಉಪಯೋಗವಾಗಿರುತ್ತದೆ. ಗ್ರಾಮ ಪಂಚಾಯತಿಯಲ್ಲಿರುವ ಗ್ರಂಥಾಲಯವನ್ನು ಡಿಜಿಟಲ್ ಗ್ರಂಥಾಲಯವಾಗಿ ಮಾಡಲಾಗಿರುತ್ತದೆ. ಇದರಿಂದ ಮಕ್ಕಳಿಗೆ ಹಾಗೂ ಓದುಗರಿಗೆ ಅನುಕೂಲವಾಗಿರುತ್ತದೆ. ವಿದ್ಯುತ್ ಉಳಿತಾಯ ಮಾಡಲು ಸಲುವಾಗಿ ಗ್ರಾಮ ಪಂಚಾಯತ್ನ ಕುಡಿಯುವ ನೀರಿನ ಸ್ಥಾವರಕ್ಕೆ ಸೋಲಾರ್ ಅಳವಡಿಸಿ ನೀರು ಸರಬರಾಜು ಮಾಡುವ ಕಾರ್ಯಕ್ರಮದಿಂದ ಅನುಕೂಲವಾಗಿರುತ್ತದೆ. ಗ್ರಾಮ ಪಂಚಾಯತಿನ ನರೇಗಾ ಹಾಗೂ ಗ್ರಾಮ ಪಂಚಾಯತಿನ ಅನುದಾನದಿಂದ ಮದನಿ ನಗರ ಅಂಗನವಾಡಿ ಕೇಂದ್ರವನ್ನು ಹೊಸದಾಗಿ ನಿರ್ಮಿಸಲಾಗಿರುತ್ತದೆ. ಇದರಿಂದ ಮಕ್ಕಳಿಗೆ ಅನುಕೂಲವಾಗಿರುತ್ತದೆ.
ಮುನ್ನೂರು ಗ್ರಾಮ ಪಂಚಾಯತಿನ ಕುತ್ತಾರ್ ಜಂಕ್ಷನ್ನಲ್ಲಿ ಪ್ರದೇಶವು ಅಭಿವೃದ್ಧಿ ಹೊಂದಿದ ಪ್ರದೇಶವಾಗಿರುತ್ತದೆ. ಆದ್ದರಿಂದ ಗ್ರಾಮ ಪಂಚಾಯತಿನ ಸದಸ್ಯರ ಆಸೆಯಂತೆ ಹೊಸ ಸುಸಜ್ಜಿತ ವಾಣಿಜ್ಯ ಕಟ್ಟಡ ರಚನೆಯಾಗಬೇಕು ಎಂದು ನಿರ್ಣಯಿಸಿದ್ದು, ಅದರಂತೆ ಕುತ್ತಾರ್ ಜಂಕ್ಷನ್ನಲ್ಲಿ ಗ್ರಾಮ ಪಂಚಾಯತಿ ಜಮೀನಿನಲ್ಲಿ ಇದು ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮುಂದಿನ ದಿನದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಯುಟಿ ಖಾದರ್ ಅವರು ನೆರವೇರಿಸುತ್ತಿದ್ದಾರೆ. ಮುನ್ನೂರು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಸಹಕರಿಸಿದ ಉಪಾಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ ಹಾಗೂ ಗ್ರಾಮಸ್ಥರಿಗೆ, ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು. ಮುಂದೆಯೂ ತಮ್ಮ ಸಹಕಾರ ಬಯಸ್ತೇನೆ. ಹಾಗೂ ಮುಂದಿನ ದೂರದರ್ಶಿ ಆಲೋಚನೆಯಲ್ಲಿ 1 ಎಕರೆ ನಮಗೆ ತ್ಯಾಜ್ಯ ಘಟಕಕ್ಕೆ ಜಾಗ ಮಂಜೂರಾಗಿದೆ. ಮುಂದಿನ ದಿನದಲ್ಲಿ ಅದನ್ನು ಕೂಡ ನಾನು ಡಿಸೆಂಬರ್ ಒಳಗೆ ಒಳ್ಳೆ ಸುಸಜ್ಜಿತ ತ್ಯಾಜ್ಯ ಘಟಕವನ್ನು ನೆರವೇರಿಸಕ್ಕೆ ಒಂದು ಮುಂದಿನ ದೂರದರ್ಶಿ ಆಲೋಚನೆಯಲ್ಲಿ ಇಟ್ಟಿದ್ದೇನೆ. ಹಾಗೂ 2 ಎಕರೆ ಜಾಗ ನಮ್ಮ ಮುನ್ನೂರು ಗ್ರಾಮದ ಯುವ ಮಕ್ಕಳಿಗೆ ಆಟ ಆಡಲಿಕ್ಕೆ ಆಟದ ಮೈದಾನ ಕೂಡ ಮುಂದಿನ ದಿನದಲ್ಲಿ ಅದು ಕೂಡ ಮಾಡಿಕೊಡಲಿಕ್ಕೆ ಆ ದೂರದರ್ಶಿ ಆಲೋಚನೆ ಇಟ್ಟಿದ್ದೇನೆ. ಹಾಗೂ ನಿವೇಶನ ಕೂಡ ಮುಂದಿನ ದಿನದಲ್ಲಿ 3 ಎಕರೆ ಜಾಗವನ್ನು ಕೂಡ ನಿವೇಶನಕ್ಕೆ ಮಂಜೂರಾಗಿದೆ. ಅದನ್ನು ಕೂಡ ಮುಂದಿನ ದಿನದಲ್ಲಿ ಒಂದು ಡಿಸೆಂಬರ್ ಒಳಗೆ ಅದು ಕೂಡ ಹಂಚಲಿಕ್ಕೆ ನಾನು ದೂರದರ್ಶಿ ಆಲೋಚನೆ ಇಟ್ಟಿದ್ದೇನೆ. ಹಾಗೂ ನಮಗೆ 1.5 ಎಕರೆ ಮಶಾನವನ್ನು ಸಾರ್ವಜನಿಕ ಮಶಾನಕ್ಕೆ ಕೂಡ ಜಾಗವನ್ನು ಕಾದಿರಿಸದೆ ಇಟ್ಟಿದ್ದೇವೆ. ಅದು ಕೂಡ ಡಿಸೆಂಬರ್ ಒಳಗೆ ನಾನು ದೂರದರ್ಶಿ ಆಲೋಚನೆ ಇಟ್ಟು ಈ ಕಾರ್ಯಕ್ರಮವನ್ನು ಮುಂದೆ ಇದರ ಹಿಂದೆ ಹೇಗೆ ನಾವು ಸಭಾಭವನ, ಹೇಗೆ ನಾವು ಕುತ್ತಾರಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಈ 15 ತಿಂಗಳಲ್ಲಿ ನಮ್ಮ ಎಲ್ಲ ಸದಸ್ಯರ ಮತ್ತು PDO ಹಾಗೂ ಎಲ್ಲ ಸಿಬ್ಬಂದಿಗಳ ಸಹಾಯದಿಂದ ನಾವು ಮುಂದೆ ಹೋಗಿದ್ದೆವು. ಇಂದು ಕೂಡ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನನ್ನ ಅವಧಿಯಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತೇನೆ. ಗ್ರಾಮಸ್ಥರ ಸಹಕಾರ ಮತ್ತು ನನ್ನ ಪಂಚಾಯತ್ ಸದಸ್ಯರ ಸಹಕಾರ ಮತ್ತು ನಮ್ಮ ಸಿಬ್ಬಂದಿಗಳ ಸಹಕಾರ, ನನ್ನ ಆತ್ಮೀಯ ಗೆಳೆಯರಾದ ರವೀಂದ್ರ ರಾಜೀವ್ ನಾಯ್ಕ್ PDO ಅವರು ನನ್ನ ಅಧಿಕಾರಿ ಅಲ್ಲ, ನನ್ನ ಒಂದು ಅಣ್ಣನ ಸ್ಥಾನದಲ್ಲಿದ್ದು ನನಗೆ ಬೆನ್ನೆಲುಬಾಗಿ ಇದ್ದಾರೆ. ಈ ಅಭಿವೃದ್ಧಿ ಮಾಡಲಿಕ್ಕೆ ಅವರ ಸಹಕಾರ ನನಗೆ ಮುಖ್ಯ ಅಂತ ಹೇಳ್ತಾ, ಮತ್ತು ನಮ್ಮ ಶಾಸಕರ ಕೂಡ ಆಶೀರ್ವಾದ ಕೂಡ ನನಗೆ ಅಷ್ಟೇ ಮುಖ್ಯ. ಮತ್ತು ಯಾವ ಗಳಿಗೆಯಲ್ಲಿ ಕೂಡ ನಮ್ಮ ಶಾಸಕರು ನಮ್ಮನ್ನು ಕೈ ಬಿಡುವುದಿಲ್ಲ. ಯಾವ ಅನುದಾನ ಕೇಳಿದರೂ ಕೂಡ ನಮ್ಮ ಮುನ್ನೂರು ಗ್ರಾಮದಲ್ಲಿ ಶಾಸಕರು ನನಗೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಅವರು ಮುನ್ನೂರು ಗ್ರಾಮದಲ್ಲಿ 1 ಕೋಟಿಯ ರಸ್ತೆ ಅಭಿವೃದ್ಧಿಗಳು ಒಂದು ಚಾಲನೆ ಕಾಮಗಾರಿಯನ್ನು ಕೊಡ್ತಾ ಇದ್ದಾರೆ. ಹಾಗೂ ಬೇರೆ ಬೇರೆ ಪ್ರದೇಶದಲ್ಲಿ ಕೂಡ ನಮ್ಮ ಮುನ್ನೂರು ಗ್ರಾಮದಲ್ಲಿ ರಸ್ತೆಯನ್ನು ಆಗಲಿಕ್ಕೆ ಪ್ರಕೃತಿ ವಿಪಕದಲ್ಲಿ ಕಷ್ಟ ನಷ್ಟದಲ್ಲಿ ಸಂಭವಿಸಿದ ಮನೆಗಳಿಗೆ ಕೂಡ ನಮ್ಮ ಶಾಸಕರು ಬೆನ್ನೆಲುಬಿಗೆ ನಿಂತು ನಮ್ಮ ಗ್ರಾಮದ ಜನರಿಗೆ ಕಷ್ಟ ನಷ್ಟದಲ್ಲಿರುವ ಜನರಿಗೆ ಅವರು ಸರ್ಕಾರದಿಂದ ಆ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಅವರು ನಮ್ಮೊಂದಿಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಹೇಳ್ತಾ ಈ ವೇದಿಕೆಯಲ್ಲಿ ಎಲ್ಲರನ್ನು ವಂದಿಸುತ್ತಾ ನಾನು ಈ ಭಾಷಣವನ್ನು ಕೊನೆಯಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಹಕರಿಸಿದ ಎಲ್ಲರನ್ನ ಹೃದಯ ತುಂಬಿ ಸಂತೋಷದಿಂದ ನೆನಪಿಸಿಕೊಂಡು ಮುಂದಿನ ಯೋಜನೆಗಳು, ಕಾಮಗಾರಿಗಳು ಇದರೆಲ್ಲ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಅಧ್ಯಕ್ಷರು. ಇವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ರೂವಾರಿ ಅಭಿವೃದ್ಧಿಯ ಹರಿಕಾರ UT ಖಾದರ್ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಲ್ಲ ಎಂಬಂಥ ಒಂದು ಬೇಸರದೊಂದಿಗೆ ಅವರು ನಮಗೆ ಸಂದೇಶವನ್ನು ನೀಡಿದ್ದಾರೆ. ಮಾನ್ಯ ಶಾಸಕರು, ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕಿತ್ತು, ಆದರೆ ಅನಿವಾರ್ಯವಾಗಿ ಬ್ಯಾಂಗ್ಳೂರಿನಲ್ಲಿ ಮೀಟಿಂಗ್ ಇರುವ ಕಾರಣ ನನಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ. ಈ ಕಾರ್ಯಕ್ರಮ ಎಲ್ಲವೂ ಯಶಸ್ವಿಯಾಗಲಿ ಎಂಬಂಥ ಶುಭವನ್ನು ಹಾರೈಸಿದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿದಾಗೆ ಕಾರ್ಯಕ್ರಮದಲ್ಲಿ ಇಷ್ಟು ಸುಂದರವಾದಂಥ ಕಟ್ಟಡ, ಅದೇ ರೀತಿಯಲ್ಲಿ ಉದ್ಯಾನವನ, ಅದೇ ರೀತಿಯಲ್ಲಿ ನಮ್ಮ ಡಿಜಿಟಲ್ ಲೈಬ್ರರಿ, ಅಂಗನವಾಡಿ ಇತ್ಯಾದಿ ಎಲ್ಲವನ್ನು ನಿರ್ಮಿಸುವ ದೃಷ್ಟಿಯಲ್ಲಿ ನಾವೇನು ಯೋಜನೆ ಹಾಕಿಕೊಂಡರೂ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಹಲವು ಮಂದಿ ಸಹಕಾರ ನೀಡಿದ್ದಾರೆ. ಇವರಲ್ಲಿ ಗುತ್ತಿಗೆದಾರರು ಭಾಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ನಾವು ಖಾಲಿ ಅವರಿಗೆ ಸೂಚಿಸ್ಬೋದು, ಇದು ಮಾಡಿ ಅಂತ. ಮಾಡುವಂಥದ್ದು, ಅದನ್ನು ಒಳ್ಳೆಯದು ಮಾಡುವಂಥದ್ದು, ಕೆಟ್ಟದ್ದು ಮಾಡುವಂಥದ್ದು ಎಲ್ಲ ಇರುವುದು ಅವರ ಕೈಯಲ್ಲಿ. ಆದರೆ ನಮ್ಮ ತೋರಿಕೆಗೆ ಭಾಳಷ್ಟು ಉತ್ತಮವಾದಂಥ ನಿರ್ಮಾಣಗಳನ್ನೇ ಅವರು ನಿರ್ಮಿಸಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರನ್ನೊಂದು ಗುರುತಿಸುವಂಥ ಕಾರ್ಯಕ್ರಮವು ಇದೀಗ ನಡೆಯುತ್ತದೆ. ಮೊದಲನೆಯದಾಗಿ ಸನ್ಮಾನ್ಯ ಶ್ರೀ ವೈಶಾಖ್ ಅಂಗನವಾಡಿ ಮತ್ತು ಈ ಸಭಾಭವನವನ್ನು ಸುಂದರವಾಗಿ ನಿರ್ಮಿಸಿಕೊಟ್ಟಂಥ ಶ್ರೀಯುತ ಶ್ರೀ ವೈಶಾಖ್ರವರನ್ನು ಈಗ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಗುತ್ತಿಗೆಲೆ ಭಗವಂತನು ಅವರ ಎಲ್ಲ ಸೌಖ್ಯಗಳನ್ನು ದೂರ ಮಾಡಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇವೆ. ಕಾರ್ಯನಿರ್ವಹಣಾಧಿಕಾರಿಗಳಂತ NG ನಾಗರಾಜರವರು ಗೌರವಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ
ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಕೊಟ್ಟವರು ಅವರನ್ನು ಮುಂದಿನ ದಿವಸಗಳಲ್ಲಿ ಪಂಚಾಯಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ ಅವರ ಅನುಪಸ್ಥಿತಿ ಇದ್ದ ಕಾರಣ. ಗುರುಗಳೇ, ಸದಾಶಿವ ಉಳ್ಳಾಲ್ರವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಅನ್ಯಾನ್ಯ ಜವಾಬ್ದಾರಿಯ ಸರ್ಕಾರಿ ಅಧಿಕಾರಿಗಳೇ, ಬಂಧುಗಳೇ, ತುಂಬ ಸಂತೋಷವಾಗ್ತಾ ಇದೆ. ಬಹಳ ವಿವಿಧ ಕಾಮಗಾರಿಗಳು, ಸುಮಾರು ಒಂದು 10-50 ಲಕ್ಷದವರೆಗಿನ ಕಾಮಗಾರಿಗಳು ಇವತ್ತು ಉದ್ಘಾಟನೆಗೊಂಡಿದೆ. ಸಂತೋಷ ಯಾಕಂತ ಹೇಳಿದರೆ 1975 ಅಥವಾ 77ರಲ್ಲಿ ನಾನು ಈ ಗ್ರಾಮ ಪಂಚಾಯತ್ನ ಸದಸ್ಯ. ಎಮರ್ಜೆನ್ಸಿ ಲಿಫ್ಟ್ ಆಗಿದೆ ಅಥವಾ ಎಮರ್ಜೆನ್ಸಿ ಸಮಯದಲ್ಲಿ ಕಾಲ್ ಫಾರ್ ಮಾಡಿದ್ರು. ನಾನು ಈ ಗ್ರಾಮ ಪಂಚಾಯತ್ನ ಸದಸ್ಯ ಗಣಪ ಕೊಟ್ಟಾರಿಯವರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದರು. ಆವಾಗ ಕೆಳಗಡೆ ಉಳ್ಳಿಯದ ಹತ್ತಿರ ಬಂಗ್ಲೆ ಅಲ್ಲಿಯ ಒಂದು ಕಟ್ಟಡದಲ್ಲಿ ನಮ್ಮ ಪಂಚಾಯತ್ ಕಾರ್ಯನಿರ್ವಹಣೆ ಆಗ್ತಾಯಿತ್ತು. 5ನೇ ವರ್ಷ ಆಗುವಾಗ ಅದು ಮೇಲ್ಗಡೆಗೆ ಬಂದಿತ್ತು. ಒಂದು ಸಣ್ಣ ಹಾಲ್ನಲ್ಲಿತ್ತು. ಇವತ್ತು ದೊಡ್ಡದಾಗಿ ಬೆಳೆದಿದೆ, ದೊಡ್ಡದಾಗಿ ವ್ಯವಸ್ಥಿತವಾದಂಥ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಇಲ್ಲಿಯ ಹಾಲ್ ಆಗಿರ್ಬೋದು, ಪಂಚಾಯತ್ ಕಚೇರಿ ಆಗಿರ್ಬೋದು, ಕಾರ್ಯನಿರ್ವಹಣಾಧಿಕಾರಿಗಳಿರುವಂಥ ಚೇಂಬರ್ಗಳಾಗಿರ್ಬೋದು ಅಥವಾ ಗ್ರಂಥಾಲಯಗಳಿರ್ಬೋದು, ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ನಮ್ಮದು ಪ್ರಜಾತಂತ್ರ ದೇಶ. 1947ರಿಂದ ನಮ್ಮದು ಪ್ರಜಾಪ್ರಭುತ್ವ ದೇಶ. ಆದರೆ ಅದರ ಯಶಸ್ಸು ಇರುವಂಥದ್ದು ಅತ್ಯಂತ ಕೆಳಹಂತದ ಈ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್. ಯಾವತ್ತೂ ಗ್ರಾಮ ಪಂಚಾಯತ್ ಅಭಿವೃದ್ಧಿಯತ್ತ ತನ್ನ ವ್ಯವಸ್ಥೆಯನ್ನು ನಿಗಾವನ್ನು ತೆಗೆದುಕೊಳ್ಳುತ್ತದೆ. ಸರ್ಕಾರದಿಂದ ಬರುವ, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದ ಆಗಿರ್ಬೋದು, ಎಲ್ಲ ಅನುದಾನಗಳನ್ನು ಸದುಪಯೋಗ ಮಾಡುವಂಥದ್ದು ಮತ್ತು ಜನರಿಗೆ ತಲುಪಿಸುವಂಥ ಎಲ್ಲ ವ್ಯವಸ್ಥೆಗಳು ಗ್ರಾಮ ಪಂಚಾಯತ್ನ ಮುಖಾಂತರ ಆಗುವುದಾದ್ರಿಂದ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಈ ಆಡಳಿತದಲ್ಲಿ ಕೈ ಜೋಡಿಸಿದರೆ ಅದು ಯಶಸ್ವಿ ಕಾಣ್ತದೆ. ಗ್ರಾಮ ಪಂಚಾಯತ್ ಯಶಸ್ವಿ ಆಗುತ್ತದೆ. ಜನರಿಗೆ ಸರ್ಕಾರಕ್ಕೆ ನಾವೇನು ತೀರ್ವೆ ಕಟ್ತೇವೆ, ತೆರಿಗೆ ಕಟ್ತಾ ಇದ್ದೇವೆ, ಅದು ವಾಪಸ್ ಮರಳಿ ನಮ್ಮಲ್ಲಿಗೆ ಬಂದಿದೆ ಎಂಬ ಭಾವನೆ ಬರ್ತಾ ಉಂಟು. ಆ ದೃಷ್ಟಿಯಲ್ಲಿ ಗ್ರಾಮ ಪಂಚಾಯತಿಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದರೆ ಈ ದೇಶ ಸುಭದ್ರ ಆಗ್ತದೆ, ಈ ರಾಜ್ಯ ಸುಭದ್ರ ಆಗ್ತದೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮದು ಯಶಸ್ವಿ ಗ್ರಾಮ ಪಂಚಾಯತ್ ಆಗಲಿ. ಈ ಗ್ರಾಮ ಪಂಚಾಯತ್ ಇದಕ್ಕೆ ಈಗಾಗಲೇ ಕೇಂದ್ರದಿಂದ ಮತ್ತು ರಾಜ್ಯದಿಂದ ಬೇರೆ ಬೇರೆ ಸವಲತ್ತುಗಳು, ಗೌರವಗಳು ಅರ್ಪಣೆ ಆಗಿದೆ. ಇದನ್ನು ಗುರುತಿಸಿದ್ದಾರೆ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು. ಈಗ 300 ಗ್ರಾಮ ಪಂಚಾಯತನ್ನು ಗುರುತಿಸಿರುವಂಥದ್ದೇ ನಮಗೆಲ್ಲ ಸಂತೋಷ. ಎಲ್ಲೋ ಒಂದು ಕಡೆ ಇದ್ದರೂ ಅದು ಬೇರೆ ವಿಚಾರ. ಆದರೆ ನನ್ನ ಪಂಚಾಯತು, ನನ್ನ ಗ್ರಾಮ ಇದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತದೆ ಅಂತ ಅನಿಸಿಕೆ ಬಂದದ್ದೇ ಸಂತೋಷ. ಆ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಯಶಸ್ವಿ ಗ್ರಾಮ ಪಂಚಾಯತ್, ಪಕ್ಷ ಯಾವುದೇ ಆಗಿರ್ಬೋದು ಬೇರೆ ವಿಚಾರ, ಆದರೆ ಇಲ್ಲಿ ಪಕ್ಷದ ಪ್ರಶ್ನೆ ಬರೋದಲ್ಲ. ನಾವು ಹಬ್ಬಕ್ಕೋತ್ಸವದ ಬಗ್ಗೆ ಹೇಳಿದ್ರು, ನಾವಲ್ಲಿ ಎಲ್ಲ ಪಾರ್ಟಿಯವರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಒಟ್ಟಾಗಿ ಇದ್ಕೊಂಡು ಹಬ್ಬಕ್ಕೋತ್ಸವ ಮಾಡೋದು. ಆದರೆ ಒಂದು ಗ್ರಾಮ ಪಂಚಾಯತ್ ಆ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಪಾರ್ಟಿ ಬೇರೆ ಬೇರೆ, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, CPIM ಆಗಿರ್ಬೋದು, ಬೇರೆ ಯಾವುದಾಗಿ, ಇದು ನಮ್ಮ ಗ್ರಾಮ, ಇಲ್ಲಿಯ ಜನರ ಅಭಿವೃದ್ಧಿ ನಮ್ಮದು. ಆದ್ದರಿಂದ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಜೊತೆಗೆ ಇಲ್ಲಿಯ ಜನರ ಅವಶ್ಯಕತೆಗಳನ್ನು ತಿಳಿದುಕೊಂಡು ಸರ್ಕಾರಕ್ಕೆ ತಿಳಿಸಿ ಅದಕ್ಕೆ ಬೇಕಾದಂಥ ಅನುದಾನಗಳನ್ನು ದೊರಕಿಸಿಕೊಡುವಂಥದ್ದು ನಿಮ್ಮ ಯಶಸ್ವಿ ಭಾಗ. ಮುಂದೆ ನಾವೇನು 100 ವರ್ಷಕ್ಕಿಂತ ಜಾಸ್ತಿ ಬದುಕೋರಲ್ಲ, ಆದರೂ ಒಂದು ಹಂತದಲ್ಲಿ ನಾವು ರಿಟೈರ್ ಆಗಿರ್ತೀವಿ. ಆಗ ಇಲ್ಲ, ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದೆ, ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೆ, ನನ್ನ ಕಾಲದಲ್ಲಿ ನಾನು ಪ್ರಾಮಾಣಿಕವಾಗಿ ದುಡಿದಿದ್ದೇನೆ, ಈ ಗ್ರಾಮಕ್ಕೆ ಯಶಸ್ವಿ ಹೆಸರು ಬರೋ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡಿದೆ ಅಂತ ಅನಿಸಿಕೆನೇ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಸಿಗುವಂಥ ದೊಡ್ಡ ಬಳವಳಿ. ಆ ದೃಷ್ಟಿಯಲ್ಲಿ ಈ ಗ್ರಾಮ ಪಂಚಾಯತ್ ಯಶಸ್ವಿಯಾಗಿ ಕೆಲಸ ಮಾಡಲಿ ಅಂತ ಅಭಿನಂದಿಸಿ, ಎಲ್ಲರನ್ನ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರನ್ನು ಅಭಿನಂದಿಸಿ, ಇನ್ನಷ್ಟು ಕಾಮಗಾರಿಗಳು ನಿಮ್ಮಿಂದ ಆಗಲಿ, ಜನೋಪಯೋಗಿ ಅಂತ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ರಾಜಕೀಯ ಎಂಬ ಮಾತನ್ನು ನಮಗೆ ಹೇಳಿದಂಥ ಮಾನ್ಯ ಶಾಸಕರಿಗೆ, ಮಾಜಿ ಶಾಸಕರಿಗೆ ಧನ್ಯವಾದಗಳು. ಇದೀಗ ನಮ್ಮ ಉಳ್ಳಾಳದಲ್ಲಿ ಬಹಳಷ್ಟು ಹಬ್ಬಕ್ಕನವರಿದ್ದಾರೆ. ಯಾಕಂದರೆ ಹಬ್ಬಕ್ಕನ ತವರೂರು ನಮ್ಮದು. ಉಳ್ಳಾಳ ಅಂದರೆ ಹಬ್ಬಕ್ಕನ ತವರೂರು. ಇಲ್ಲಿರುವಂಥ ಎಲ್ಲ ಮುಂಚೂಣಿಯಲ್ಲಿರುವವರು ಹಬ್ಬಕ್ಕನ ಸಂತತಿಯವರು ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ನಮ್ಮ ಸಂತತಿಗೆ ಒಬ್ಬರು ಸೇರಿಕೊಂಡಿದ್ದಾರೆ ಈಗ ಅಂತಲೇ ಭಾಳ ಸಂತೋಷ. ಯಾಕಂದರೆ ನಮ್ಮ ಅಧ್ಯಕ್ಷರು ಹೇಳಿದರು ಅಲ್ಲಿ ಚೇಂಬರಲ್ಲಿ ಕೂತ್ಕೊಳ್ಳುವಾಗ, ನಮ್ಮ 300 ಗ್ರಾಮ ತುಂಬ ಮಾಜಿ MLAಗಳಿಂದ ಕೂಡಿದ್ದಾರೆ ಅಂತ. ಆ ಸಾಲಿಗೆ ಸೇರಿದವರು ಇನ್ನೋರ್ವ ಹಿರಿಯ ಹಬ್ಬಕ್ಕೆ ಶಕುಂತಲ ಶೆಟ್ಟಿಯವರು, ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತೇವೆ. ಹಾಲಿ ಮಾಜಿಗಳ ಸಮ್ಮಿಶ್ರ, ಎಲ್ಲ ಪಕ್ಷಗಳು ಸಮ್ಮಿಶ್ರ, ಎಲ್ಲ ಧರ್ಮಗಳದ್ದು ಸಮ್ಮಿಶ್ರ ಆದಂತಹ ವೇದಿಕೆ ಹಾಗೂ ಕಾರ್ಯಕ್ರಮ ಎರಡೂ ಒಂದು ವಿಶೇಷ ಅಂತ ನನಗೆ ಅನಿಸ್ತಾ ಇದೆ. ತನ್ನ ಕಾಲಿಗೆ, ಕೈಗೆ, ಒಂಥರ ಮನಸ್ಸಿಗೆ ಎಲ್ಲ ನೋವಾದರೂ ನನ್ನ ಸಮಾಜದ ಹಿತದೃಷ್ಟಿಯಿಂದ ನಾವು ಮಾಡಿದ ಕಾರ್ಯಕ್ರಮದ ಯಶಸ್ಸಿಗೆ ಬೇಕಾಗಿ ನಾನು ಬೆಡ್ಡಲ್ಲಿ ಮಲಗುವುದಲ್ಲ, ವೇದಿಕೆಯಲ್ಲಿ ಕೂತು ನಡೆಸಿಕೊಡಬೇಕು ಅಂತ ಬಂದಿರುವ ನಮ್ಮ ವಿಲ್ಫ್ರೆಡ್ ಅಧ್ಯಕ್ಷರೇ, ಹಾಗೂ ಎಲ್ಲರಿಗಿಂತ ಮೊದಲು ದೇಶ ಕಾದು ದೇಶದಲ್ಲಿರುವ ಜನರಿಗೆ ರಕ್ಷಣೆ ಕೊಟ್ಟು ಇವತ್ತು 8 ಕಾಮಗಾರಿಗಳ ಉದ್ಘಾಟನೆಯ ರಕ್ಷಣೆಯನ್ನು ತಗೊಂಡಂತಹ, ಹಿಂದೆ ನಿಂತು ನಮಗೆ ಯಾರಿಗೂ ಮುಖ ತೋರಿಸದಂತಹ ರವೀಂದ್ರ ರಾಜೀವ್ ಅವರೇ, ಹಾಗೂ ಎಲ್ಲ ವೇದಿಕೆಯಲ್ಲಿ ಇಒ ಇದ್ದಾರೆ, ನಮ್ಮ DCC ಬ್ಯಾಂಕಿನ ನಿರ್ದೇಶಕರಾದ ಸದಾಶಿವಣ್ಣ ಇದ್ದಾರೆ, ಫಾದರ್ ಇದ್ದಾರೆ, ನಮ್ಮ ಭಾರಿ ಆತ್ಮೀಯರು. ಅವರು 78ರಲ್ಲಿ ಪಂಚಾಯತು, ಅವರು ಮಾತ್ರ ಆಗ BJPಯಲ್ಲೇ ಆಗಿದ್ದಾರೆ, ನಾನು ಮಾತ್ರ ಆಗ ಅವಿರೋಧ ಆಗಿದ್ದೆ, ನನಗೆ ಪಕ್ಷ ಇರಲಿಲ್ಲ. ಆಮೇಲೆ ಬಂದೆ ನಾನು. ಆಮೇಲೆ ಅಂತ ಜಯರಾಮ್ ಶೆಟ್ರೆ, ಆತ್ಮೀಯರಾದ ಸೋದರಿ ಧನಲಕ್ಷ್ಮಿ ಅವರೇ, ಕೃಷ್ಣಪ್ಪಣ್ಣನವರೇ, ರಾಜೇಶ್ವರಿ ಅವರೇ, ಎಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ಬಂಧುಗಳೇ ಸೇರಿರುವಂತಹ ನನಗೆ ಬಹಳ ಸಂತೋಷ. ಅತಿ ಹೆಚ್ಚು ನಮ್ಮ ಸಹೋದರಿಯರು ಬಂದಿದ್ದೀರಿ, ಪುರುಷರು ಕಡಿಮೆ ಇದ್ದಾರೆ. ಏನಾದರೂ ಪರ್ಸೆಂಟ್ ಬಂದರೆ 33ರಲ್ಲಿ 75% ನಾವಿದ್ದೇವೆ, ಅವರು ಬಹಳ ಕಡಿಮೆ ಇದ್ದಾರೆ ಅಂತ ಎಲ್ಲ ಸೋದರಿಯರೇ. ಇವತ್ತು 8 ಕಾಮಗಾರಿಗಳ ಉದ್ಘಾಟನೆ ಸ್ಥಾಪನೆ ಏನೋ ಆಗಿದೆ. ಒಂದು ಸಣ್ಣ ಬೇಸರ, ನಮ್ಮ ಪ್ರೊಫೆಸರ್ ಹೇಳಿದ ಹಾಗೆ ಏನು ಅಂತ ಹೇಳಿದರೆ, ಖಾದರ್ ಬೇಕಿತ್ತು. ಖಾದರ್ ಅಂದರೆ ಅವರು ಒಂದು ವಿಶೇಷ, ಒಂದು ಆತ್ಮೀಯ ಸಹೋದರ ಅಥವಾ ಆತ್ಮೀಯ ಬಂಧುವಿನ ಥರ ಎಲ್ಲರಲ್ಲೂ ಸೇರುವಂತಹ ನಮ್ಮ UT ಖಾದರ್ ಬೇಕಿತ್ತು. ಏನೋ ಬರಲಿಕ್ಕಾಗಲಿಲ್ಲ. ಅವರ ಪರವಾಗಿ ನಾವೆಲ್ಲ ಸೇರಿ ಮಾಡಿದ್ದೇವೆ. ಈಗ ಜಯರಾಮ್ ಶೆಟ್ಟರು ಹೇಳಿದ ಹಾಗೆ, ನಾನು ಇಲ್ಲಿಗೆ ಸ್ವಲ್ಪ ಹೊಸತು, ಇದೇ ಗ್ರಾಮದವಳು, ಇದೇ ನನ್ನ ಮೂಲ, ಆದರೂ ಕೂಡ ನಾನು ಇಲ್ಲಿಗೆ ಸ್ವಲ್ಪ ಹೊಸತು ಅಂಥವಳು. ನಾನು ಕಂಡುಕೊಂಡ ಹಾಗೆ ನಿಮಗೆ ಇನ್ನು ವಾಣಿಜ್ಯ ಕಟ್ಟಡದಲ್ಲಿ ನಿಮ್ಮ ಪಂಚಾಯತಿಗೆ ಲಾಭ ಬರಬಹುದು, ಮತ್ತೆ ಪ್ರಗತಿ ವಿಷಯದಲ್ಲಿ ಹೋಗ್ಬೋದು. ಆದರೆ ನೀವು ಜಾಗ ನೋಡಿದಿರಲ್ಲ, ಅದಕ್ಕಾಗ ನೆನಪಾಯಿತು. ನಮ್ಮಲ್ಲಿ ನನ್ನ ಪುತ್ತೂರು ಕ್ಷೇತ್ರದಲ್ಲಿ ಒಂದು ಪಂಚಾಯತಲ್ಲಿ ಸ್ಮಶಾನದಲ್ಲಿ 300 ತೆಂಗಿನ ಮರ ಗಿಡ ನೆಟ್ಟು ಮರ ಆಗಿ ಫಲ ಬರ್ತಾ ಇದೆ. ಅದು ಅವರಿಗೆ ಆದಾಯ. ಶಾಲೆಯ ಕಂಪೌಂಡಿನ ಒಳಗೆ ಕ್ರೀಡಾಂಗಣ ಬಿಟ್ಟು ಉಳಿದ ಜಾಗದಲ್ಲಿ ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಹಾಕಿ ಅದು ಶಾಲೆಗೆ ಆದಾಯ. ಯಾಕಂದರೆ ಶಾಲೆಯಲ್ಲಿ ಒಂದು ಅಧ್ಯಾಪಕಿಯನ್ನು ತಗೊಳ್ಬೇಕಿದ್ರೂ ಯಾರೋ ಅವರಿಗೆ ಊರಿನ ದಾನಿಗಳು ಸಂಬಳ ಕೊಡಬೇಕು. ಇದು ಹಾಗಲ್ಲ, ಅಲ್ಲಿಂದಲೇ ತರಕಾರಿ, ಸಾವಯವದ ತರಕಾರಿಯ ಜೊತೆ ಆದಾಯ ಮಾಡುವಂಥ, ಆದಾಯ ಅಂದರೆ ಒಳ್ಳೆ ರೀತಿಯಲ್ಲಿ. ಆ ಸ್ಮಶಾನ ಎಷ್ಟು ವಿಶೇಷ ಅಂದರೆ, ಇದು ನೀವು 1.5 ಎಕರೆಗೆ ಬರೆದಿದ್ದೀರಿ, ಅಲ್ಲಿ 3 ಎಕರೆ ಇದೆ. ಅಲ್ಲಿ ಯಾರು ಸ್ಮಶಾನಕ್ಕೆ ಬರ್ತಾರ ಅವರಿಗೆ ಸ್ನಾನ ಮಾಡುವ ಕೊಠಡಿಯಿಂದ
ಬಾವಿ ನೀರಿನಿಂದ ಹಿಡಿದು ಎಲ್ಲ ಇದೆ. ತುಮಕೂರಿಂದ ಬೆಂಗಳೂರಿಂದ ನೋಡಲಿಕ್ಕೆ ಬಂದಿದ್ದರು. ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಒಳ್ಳೆಯ ಒಗ್ಗಟ್ಟಿದ್ರೆ, ಯಾರು ಅಭಿವೃದ್ಧಿ ಅಧಿಕಾರಿಗಳ ಮತ್ತು ಬಾಕಿಯವರಿಗೆ ಕೆಲಸ ಮಾಡುವ ಇಚ್ಛೆ ಇದ್ದರೆ ಪಂಚಾಯತನ್ನು ಅಭಿವೃದ್ಧಿಗೆ ತಗೊಂಡೋಗ್ಲಿಕ್ಕೆ ಕಷ್ಟ ಇಲ್ಲ. ಅಂತಹ ಉತ್ತಮವಾದ ಅಧಿಕಾರಿ ನಿಮಗೆ ಸಿಕ್ಕಿದ್ದಾರೆ. ಹೊಸದಾಗಿ ತಾಲೂಕಾಗಿದೆ, ಇಒ ಬಂದು ನಿಮ್ಮ ಜೊತೆ ಕೂತಿದ್ದಾರೆ, ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. 300 ಪಂಚಾಯತ್ 300 ಊರಿಗೂ ಹೆಸರು ಬರುವಂತಹ ಒಂದು ಪಂಚಾಯತ್ ಆಗಿ ಹೆಸರು ಪಡೀಲಿ. ಮುಂದೆ ಒಳ್ಳೊಳ್ಳೆ ಕೆಲಸಗಳು ನಿಮ್ಮೆಲ್ಲರಿಂದ ಆಗಲಿ ಅಂತ ಶುಭ ಹಾರೈಸಿ, ಎಲ್ರಿಗೂ ನನ್ನನ್ನು ಪುತ್ತೂರಿನ ಅಕ್ಕೆಯನ್ನು ಇಲ್ಲಿ ಕರೆದು ನೀವು ಮೇಲೆ ಕೂತ್ಕೊಳ್ಳಿಸಿದ್ದಕ್ಕೆ ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಊರು ಒಳ್ಳೆಯದಾಗಲಿ, ಗ್ರಾಮ ಒಳ್ಳೆಯದಾಗಲಿ, ರಾಜ್ಯ ಒಳ್ಳೆಯದಾಗಲಿ, ಅದರ ಮೇಲೆ ದೇಶ ವಿಶ್ವದಲ್ಲಿ ಹೆಸರು ಬರುವ ಹಾಗೆ ಆಗಲಿ ಅಂತ ಹೇಳ್ತಾ, ರಾಮರಾಜ್ಯದ ಕನಸು 300 ಪ್ರಾರಂಭ ಆಗಲಿ. ಧನ್ಯವಾದ. ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮೊಟ್ಟಿಗಿದ್ದಾರೆ ಸ್ಥಳೀಯ ಚರ್ಚಿನ ಫಾದರ್ಗಳಾದಂಥ ಶ್ರೀಯುತ ಜಯಪ್ರಕಾಶ್ ರವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಎಂದು ಕೇಳಿಕೊಳ್ತೇನೆ. ವಿಲ್ಫ್ರೆಡ್ ಡಿಸೋಜರ್ ಅವರೇ ಹಾಗೂ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಸನ್ಮಾನಿತರೇ, ಮಹನೀಯರೇ ಹಾಗೂ ನೆರೆದಿರುವ ಎಲ್ಲ ಬಂಧು ಭಗಿನಿಯರೇ, 300 ಪಂಚಾಯತಿಗೆ ನಮಗೆ ಇವತ್ತು ಬಹಳ ಸಂತಸದ ದಿನ. ವಿವಿಧ ಕಾರ್ಯಯೋಜನೆಗಳು ಇವತ್ತು ಉದ್ಘಾಟನೆಗೊಂಡಿವೆ. ಈ ಮೂಲಕ ಕ್ಷಿಪ್ರಗತಿಯಲ್ಲಿ ನಮ್ಮ ಪಂಚಾಯತಿನಲ್ಲಿ ಅಭಿವೃದ್ಧಿ ನಡೆಯುತ್ತದೆ ಅಂತ ನಾವು ಹೇಳಬಹುದು ಹಾಗೂ ಸಂತಸ ಪಡಬಹುದು. ಈ ಅಭಿವೃದ್ಧಿ ಯೋಜನೆಗಳ ಯಶಸ್ಸಿಗೆ ಹಲವಾರು ಮಂದಿ ತಮ್ಮ ಕೈ ಜೋಡಿಸಿದ್ದಾರೆ. ಪಂಚಾಯತ್ ಅಧ್ಯಕ್ಷರ ಮುಂದಾಳತ್ವದಲ್ಲಿ PDO ಅವರ ಸಹಕಾರದಿಂದ ಈ ಎಲ್ಲ ಯೋಜನೆಗಳು ಈ ಹಂತಕ್ಕೆ ತಲುಪಿವೆ. ಈ ಮೂಲಕ ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ಇಂಬು ದೊರಕಿದೆ. ಅದು ದೀನ್ ದಯಾಳ್ ಪ್ರಶಸ್ತಿ ನಮಗೆ ಈ ಪಂಚಾಯತ್ಗೆ ದೊರಕಿದ್ದು ಅದರಿಂದ ನಮಗೆ ವ್ಯಕ್ತವಾಗುತ್ತದೆ. ಇದೇ ರೀತಿಯಲ್ಲಿ ನಾವು ಇನ್ನು ಮುಂದೆ ಕೂಡ ನಮ್ಮ ಪಂಚಾಯತಿನಲ್ಲಿ ಈ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ನಮ್ಮ ಇಡೀ ಪರಿಸರದ ಉನ್ನತಿಗಾಗಿ ದುಡಿಯಲು ಬೇಕಾದಂತಹ ಮುಂದಾಳುಗಳು ಹಾಗೂ ಅದರ ಜೊತೆಯಾಗಿ ಸಹಕಾರ ನೀಡುವ ಪ್ರಜೆಗಳು ನಮ್ಮ ಮಧ್ಯೆ ಬೆಳೆಯಲಿ. ಈ ಮೂಲಕ ದೇಶ ಕಟ್ಟುವ ನಮ್ಮ ಕಾರ್ಯ ಹಾಗೂ ಶಾಂತಿ ಸಾಮರಸ್ಯದ ಸಮಾಜವು ನಮ್ಮ ಈ ಪರಿಸರದಲ್ಲಿ ಸ್ಥಾಪನೆಯಾಗಲಿ ಅಂತ ನಾನು ಆಶಿಸ್ತೇನೆ. ನಮಗೆಲ್ಲರಿಗೂ ಇವತ್ತು ಈ ಕಟ್ಟಡದಲ್ಲಿ, ಈ ಸಭಾಂಗಣದಲ್ಲಿ ಜೊತೆಯಾಗಿ ಕೆಲ ಹೊತ್ತು ಕಳೆಯುವ ಅವಕಾಶ ದೊರಕಿದೆ. ಇನ್ನು ಮುಂದೆ ಕೂಡ ನಾವು ಎಲ್ಲರೂ ವಿವಿಧ ಧರ್ಮಗಳ, ವಿವಿಧ ಕುಟುಂಬಗಳ ವ್ಯಕ್ತಿಗಳು ಅಣ್ಣ ತಮ್ಮಂದಿರಂತೆ ಒಟ್ಟಾಗಿ ಬಾಳೋಣ ಹಾಗೂ ಎಲ್ಲರ ಅಭಿವೃದ್ಧಿಗಾಗಿ, ದೇಶದ ಅಭಿವೃದ್ಧಿಗಾಗಿ ನಾವು ಪರಸ್ಪರ ಸಹಕಾರವನ್ನಿತ್ತು ಬಾಳೋಣ ಅಂತ ನಾನು ಆಶಿಸ್ತೇನೆ ಹಾಗೂ ನನ್ನ ಈ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಶ್ರೀಯುತ ಕೃಷ್ಣಪ್ಪ ಸಾಲಿಯಾನ್ರವರು, ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪ್ರಾಂತ ರೈತ ಸಂಘ, ನಮ್ಮನ್ನು ಒಂದು ಉದ್ದೇಶಿಸಿ ಮಾತಾಡಬೇಕು ಎಂದು ಕೇಳಿಕೊಳ್ತೇನೆ. ಹಾಗೆ ಉಳ್ಳಾಲ ತಾಲೂಕ್ ಪಂಚಾಯತ್ ವತಿಯಿಂದ ವಿವಿಧ ಕಾರ್ಯಕ್ರಮದ ಉದ್ಘಾಟನಾ ಈ ಸಮಾರಂಭದ ಅಧ್ಯಕ್ಷರಾದಂಥ 300 ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿಲ್ಫ್ರೆಡ್ ಡಿಸೋಜರ್ ಅವರೇ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮಾಜಿ ಶಾಸಕರುಗಳಾದ ಜಯರಾಮ್ ಶೆಟ್ರೆ, ಶಕುಂತಲಾ ಶೆಟ್ರೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಧನಲಕ್ಷ್ಮಿ ಅವರೇ, 300 ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರೇ, ಹಾಗೆಯೇ ನಮ್ಮ ರಾಣಿಪುರ ಚರ್ಚಿಯ ಗುರುಗಳೇ, ಮತ್ತು ವೇದಿಕೆಯಲ್ಲಿರುವಂಥ ಬೇರೆ ಬೇರೆ ಸರ್ಕಾರಿ ಅಧಿಕಾರಿಗಳೇ, ಹಾಗೆಯೇ ನಮ್ಮ ಮಿತ್ರರಾದ MK ಮಹಮ್ಮದ್ ರವರೇ, ಇಲ್ಲಿ 300 ಪಂಚಾಯತ್ನ ಸರ್ವ ಸದಸ್ಯರೇ, ಮಾಜಿ ಸದಸ್ಯರೇ, ಮಾಜಿ ಪಂಚಾಯತ್ ಅಧ್ಯಕ್ಷರೇ, ಅಂಗನವಾಡಿ ಕಾರ್ಯಕರ್ತರೇ, ಶಾಲೆಯ ಮುಖ್ಯ ಉಪಾಧ್ಯಾಯ ಟೀಚರ್ಗಳೇ, ಹಾಗೆಯೇ ಇಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯಿಂದ ಬಂದಂಥ ಪ್ರತಿನಿಧಿಗಳೇ, ಗುತ್ತಿಗೆದಾರರೇ, ಮಾಧ್ಯಮದವರೇ, ಅವರೇ
ಈ ಒಂದು ಮುನ್ನೂರು ಗ್ರಾಮ ಪಂಚಾಯತ್ ಇವಾಗ ಜಯರಾಮ್ ಶೆಟ್ಟರು ಹೇಳಿದರು, ಒಂದು 40-50 ವರ್ಷದ ಹಿಂದೆ ಈ ಗ್ರಾಮ ಪಂಚಾಯತ್ ಎಲ್ಲಿತ್ತು, ಹೇಗಿತ್ತು, ಹಾಗೆ ಅದರ ನಂತರ ಮೇಳೆ ಬಂತು. ಇವಾಗ ಆಡಳಿತ ಮಾಡುವಂತ ಈ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಹಾಗೇನೆ ನಮ್ಮ ಇಲ್ಲಿಯ ಈ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜ್ ನಾಯ್ಕ್ ಇವರ ಎಲ್ಲ ಮುತುವರ್ಜಿಯಲ್ಲಿ ಇವರು ಗ್ರಾಮದ ಪಂಚಾಯತ್ ಒಂದು ವ್ಯವಸ್ಥಿತ ರೀತಿಯ ಮೀಟಿಂಗ್ ಹಾಲ್ ಆಗಬೇಕು, ಹಾಗೆಯೇ ಗ್ರಂಥಾಲಯ ಆಗಬೇಕು, ಉದ್ಯಾನವನ ಆಗಬೇಕು, ಹಾಗೆ ಈ ಅಂಗನವಾಡಿ ಉದ್ಘಾಟನೆ ಬೇರೆ ಬೇರೆ ಕಾರ್ಯಕ್ರಮವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾಕೆಂದ್ರೆ ಮುಂದಿನ ದಿನದಲ್ಲಿ ಈ ಪಂಚಾಯತ್ ಗ್ರಾಮ ಪಂಚಾಯತ್ ಆಗಿರ್ಲಿಕ್ಕೆಲ್ಲ, ಈ ಪಂಚಾಯತ್ ಮೇಲ್ದರ್ಜೆಗೆ ಹೋಗ್ಲಿಕ್ಕೆ ಉಂಟು, ಇನ್ನು ನಗರ ಪಂಚಾಯತ ಪುರಸಭೆಯ ಆಗ್ಲಿಕ್ಕೆ ಉಂಟು. ಈ ಸಂದರ್ಭದಲ್ಲಿ ಒಂದು ವ್ಯವಸ್ಥಿತ ರೀತಿಯ ಒಂದು ಹಾಲ್ ಭಾರಿ ಅವಶ್ಯಕತೆ ಇತ್ತು. ಈ ಮುಂದೆ ಆಲೋಚನೆ ಮಾಡಿಕೊಂಡು ಇವಾಗ ಆಡಳಿತ ಮಾಡುವಂತ ಈ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಸದಸ್ಯರು ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ರೀತಿಯ ಒಂದು ಹಾಲ್ ಅನ್ನು ಮಾಡಿದ್ದಾರೆ. ಅದೇ ರೀತಿ ಅಧ್ಯಕ್ಷರಿಗೆ ಹೇಳಿದರು, ಮುಂದಿನ ದಿನಕ್ಕೆ ನಮ್ಮ ಗ್ರಾಮಸ್ಥರಿಗೆ ಸಂಬಂಧಪಟ್ಟಂತ ಅದು ಆಟದ ಮೈದಾನ ಆಗಿರ್ಬಹುದು, ಅಥವಾ ತ್ಯಾಜ್ಯ ಇಳುವರಿ ವ್ಯವಸ್ಥೆ ಆಗಿರ್ಬಹುದು, ಅಥವಾ ಎಷ್ಟೋ ಜನ ನಿವೇಶನ ಇಲ್ಲದೆ ಇಲ್ಲಿದ್ದಾರೆ, ಅವರಿಗೊಂದು ಮನೆ ನಿವೇಶನ, ಅದರೊಟ್ಟಿಗೆ ಸರ್ಕಾರದಿಂದ ಸಹಾಯ, ಇದರ ಬಗ್ಗೆ ಮುಂದಿನ ಆಲೋಚನೆ ಮಾಡುವ ಒಟ್ಟಿಗೆ ಮುಂದಕ್ಕೆ ಕೂಡ ಈ ಒಂದು ಆಡಳಿತ ಈಗ ನಡೆಸುವಂತ ಈ ಆಡಳಿತ ವತಿಯಿಂದಲೇ ಮುಂದಿನ ದಿನಕ್ಕೆ ಈ ನಮ್ಮ ಮುನ್ನೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬಹುದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇಲಾಖೆಯಿಂದ ಬರುವಂತಹ ಅನುದಾನವನ್ನು ಈ ಒಂದು ಗ್ರಾಮ ಪಂಚಾಯತ್ಗೆ ಹೆಚ್ಚಿಗೆ ತರಿಸಿ ನಮ್ಮ ಈ ಒಂದು ಮುನ್ನೂರು ಗ್ರಾಮವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಂತ ವಿಶ್ವಾಸದೊಟ್ಟಿಗೆ ಅದೆಲ್ಲ ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ ಅಂತ ಹೇಳ್ತಾ, ಅದರೊಟ್ಟಿಗೆ ಇವಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ ಇನ್ನೂ ಹೆಚ್ಚಿನ ಅನುದಾನವನ್ನು ತರಿಸಿ ಅದರ ಮುಖಾಂತರ ಒಂದು ಕಾಮಗಾರಿಯನ್ನು ಮಾಡಿಸಿ ಇನ್ನೂ ಹೆಚ್ಚಿನ ಒಂದು ನಿಮ್ಮ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಲಿ. ಮುಂದಿನ ದಿನಕ್ಕೆ ನಿಮ್ಮ ಎಲ್ಲ ಕಾರ್ಯಯೋಜನೆ ಈ ಒಂದು ಗ್ರಾಮಸ್ಥರ ಪರವಾಗಿ ಗ್ರಾಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ, ವಿಶೇಷವಾದ ಇವತ್ತು ಗುರು ಪೌರ್ಣಿಮೆಯ ಶುಭ ದಿನದಂದೇ ಮುನ್ನೂರು ಪಂಚಾಯತಲ್ಲಿ ಅಷ್ಟ ಕಾರ್ಯಗಳ ಸಿದ್ಧಿ ಆಗ್ತಾ ಇದೆ. ಅಷ್ಟಮಂ ಕಾರ್ಯಸಿದ್ಧಿ ಎಂಬ ಸಂಸ್ಕೃತಿಯ ನುಡಿಯಾಗೆ ಇವತ್ತು ಅಷ್ಟ ಕಾರ್ಯಗಳು ಸಿದ್ಧಿಯಾಗಿವೆ. ಇನ್ನಷ್ಟು ಕಾರ್ಯಗಳು ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದು ದೇಶಕ್ಕೆ, ರಾಜ್ಯಕ್ಕೆ ಮಾದರಿಯಾಗುವಂತಹ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಸದಾ ಸಾಮಾಜಿಕ ಕಳಕಳಿಯೊಂದಿಗೆ ನಿತ್ಯ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಯ ಮುಂಚೂಣಿಯಲ್ಲಿರುವಂತಹ ಸೋದರ ವಿಲ್ಫ್ರೆಡ್ ಅವರೇ, ಅದೇ ರೀತಿ ನಮ್ಮ ಇಡೀ ಒಂದು ಈ ಪಂಚಾಯತ್ ಈಗಾಗಲೇ ಹೇಳಿದ್ರು ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರು, ಅಂದಿನ ತುರ್ತು ಪರಿಸ್ಥಿತಿಯಲ್ಲಿ ಜಯರಾಮಣ್ಣ ಇರ್ಬೋದು, ಕೃಷ್ಣಪ್ಪಣ್ಣನವರು ಕಟ್ಟಿ ಬೆಳೆಸಿದಂತಹ ಈ ಊರಿನ ಪಂಚಾಯತ್ ಇವತ್ತು ರಾಮರಾಜ್ಯದ ತುತ್ತ ತುದಿಯಲ್ಲಿದೆ ಅಂತ ಹೇಳಿ ನಮ್ಮ ಶಕ್ಕು ಅಕ್ಕ ಹೇಳಿದ್ರು. ಅವರೆಲ್ಲರನ್ನ ನಾನು ಅಭಿನಂದಿಸುತ್ತಾ, ಯಾಕಂದ್ರೆ ಕಾಣದ ಕೈಗಳ ಕೆಲಸ ಮತ್ತು ಅವರ ನಿಸ್ವಾರ್ಥ ಸೇವೆ ಈ ಗ್ರಾಮಕ್ಕೆ ಒದಗಿದೆ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಸೌಭಾಗ್ಯವೇ ಏನೋ, ನಮ್ಮ ಇಲ್ಲಿಯ ಶಾಸಕರಾದಂತಹ UT ಖಾದರ್ ಅವರ ನಮಗೆ ಸಂಪೂರ್ಣ ಸಹಕಾರ, ಜೊತೆಗೆ ಉಳ್ಳಾಲ ತಾಲೂಕಾದ ಮೇಲೆ ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ ಊರಿಗೆ ಒಬ್ಬ ಅರಸ ಯೋಗ್ಯನಾಗಿ ಬಂದ ಮೇಲೆ ಆ ಯಾವುದೇ ಚಟುವಟಿಕೆಗಳು ನಿರ್ವಿಘ್ನವಾಗಿ ನಡೀತದೆ ಅಂತ ಹೇಳಿ. ಸೊ ನಾನು ನಾಗರಾಜ್ ಸರ್ನ ಕೆಲವು ದಿನಗಳಿಂದ ಗಮನಿಸ್ತಾ ಇದ್ದೇನೆ, ಸದಾ ಈ ಗ್ರಾಮದ ಮೇಲೆ ಮತ್ತು ಇಡೀ ಉಳ್ಳಾಲ ತಾಲೂಕಿನ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಸಮಯದ ಅಭಾವಕ್ಕೆ ಒಂದೇ ಮಾತಿನಲ್ಲಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಾ, ಸ್ನೇಹಿತರೆ, ಒಬ್ಬ ದೇಶ ಕಾಯುವ ಯೋಧನಿಗೆ ಒಂದು ಗ್ರಾಮವನ್ನ ಕೊಟ್ರೆ ಅಥವಾ ಒಂದು ರಾಜ್ಯವನ್ನ ಕೊಟ್ರೆ ಯಾವ ರೀತಿ ಸುಭಿಕ್ಷೆಯಾಗಿ ಆ ರಾಜ್ಯವನ್ನ ಆಳ್ಬೋದು ಅಥವಾ ಆ ಗ್ರಾಮವನ್ನ ಆಳ್ಬೋದು, ಅಲ್ಲಿ ವಿಶೇಷವಾದಂತ ಪ್ರಗತಿಯನ್ನ ಮಾಡಿ ತೋರಿಸಬಹುದು ಎಂಬುದನ್ನ ಜ್ವಲಂತ ಉದಾಹರಣೆಯಾಗಿ ಮಾಡಿಕೊಟ್ಟವರು ನಮ್ಮ ಮುನ್ನೂರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ರವೀಂದ್ರ ರಾಜೀವ ನಾಯ್ಕ್ ಅವರು. ನಾನು ನಮ್ಮ ಒಂದು ಬ್ಯಾಚ್ ಇದೆ, ನಾನು ಇರ್ಬೋದು, ನಮ್ಮ ವಿಲ್ಮಕ್ಕ ಎಲ್ಲ ಇರ್ಬೋದು, ನಾವೆಲ್ಲ ಬರ್ತಾ ಇರ್ಬೇಕಿದ್ರೆ ನಮ್ಗೆ ಆಗ PDOಗಳದ್ದೇ ಇಲ್ಲಿ ಸಮಸ್ಯೆ ಇತ್ತು. ಇಲ್ಲಿ ಹೇಳ್ಬೇಕು ಅಂತ ಈ ವೇದಿಕೆ ಸೂಕ್ತ ಅಲ್ಲ. ಎಲ್ಲಿ ತನಕ ಅಂತ ಹೇಳಿದ್ರೆ ನನಗೆ ಜಿಲ್ಲಾ ಪಂಚಾಯತಿಯಲ್ಲಿ ಪ್ರತಿ ಸಲ ಹೇಳ್ತಾ ಇದ್ರು, ಇಲ್ಲಿ ಒಬ್ಬರು PDO ಅವರ ಆತ್ಮಹತ್ಯೆ ಕೂಡ ಆಗಿದೆ, ಅವರ ಆತ್ಮಕ್ಕೆ ಅವರನ್ನು ಕೂಡ ನಾನು ಸ್ಮರಿಸ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಆದ್ರೆ ಕವನದಲ್ಲಿ ಒಂದು ಮಾತಿದೆ ಸ್ನೇಹಿತರೆ, ಹಳೆಬೇರು ಹೊಸ ಚಿಗುರು ಸೇರಿದೊಡೆ ಮರ ಸೊಬಗು ಅಂತ ಹೇಳಿ.
ಇವತ್ತು ಏನು ಅಧಿಕಾರಿಯ ಚುಕ್ಕಾಣಿಯಲ್ಲಿ ಇಡೀ ಗ್ರಾಮದ ಸರ್ವಸ್ವ ಏಳಿಗೆಗೆ ಈಗಿನ ನಮ್ಮ ಪ್ರೆಸೆಂಟ್ ಇರುವಂತಹ ನಮ್ಮ ಸೈನ್ಯ, ಗ್ರಾಮ ಪಂಚಾಯತಿನ ಅಧ್ಯಕ್ಷರಿಂದ ಹಿಡಿದು ಉಪಾಧ್ಯಕ್ಷರಿಂದ ಹಿಡಿದು ಪ್ರತಿ ಸದಸ್ಯರು ಮತ್ತು ಗ್ರಾಮಸ್ಥರಿಂದ ಹಿಡಿದಿರುವಂತಹ ಈ ಸೈನ್ಯ ಅಥವಾ ಈ ಒಂದೆಲ್ಲ ಕಾಮಗಾರಿಗಳ ಮೂಲಕ್ಕೆ ಬಹುಶಃ ನಿಕಟಪುರ ಅಧ್ಯಕ್ಷರಾದಂತಹ ಶ್ರೀಮತಿ ರೂಪಾ ಶೆಟ್ಟಿ ಅವರು ಇರ್ಬೋದು. ವಿಶೇಷವಾಗಿ ನಾನು ಖಂಡಿತವಾಗಿ ಉಲ್ಲೇಖ ಮಾಡಬೇಕು, ಉಪಾಧ್ಯಕ್ಷರಾದಂತಹ ಹರೀಶ್ ಭಂಡಾರ ಬೈಲಾಗಿರ್ಬೋದು ಮತ್ತು ಅವರ ಜೊತೆ ಇರುವಂತಹ ಎಲ್ಲ ಸದಸ್ಯರು, ಒಬ್ಬರಿಬ್ಬರ ಹೆಸರು ಹೇಳುವಾಗಿಲ್ಲ. ಯಾಕಂದ್ರೆ ಆ ಅವಧಿಯಲ್ಲಿ ನಾನು ವಿಲ್ಮಕ್ಕ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ ನಾವು ನಮಗೆ ಜನರು ಸೇವೆ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದೆವು. ನಾವು PDO ಅವರ ಹತ್ರ ಯಾವಾಗ್ಲೂ ಹೇಳುವಂತದ್ದು, ನಮ್ಮ ಅವಧಿ ಮುಗಿಯುವಾಗ ಒಂದಷ್ಟು ಕಾಮಗಾರಿ ಆಗ್ಲಿ ಅಂತೇಳಿ. 2 ವರ್ಷ ನಮ್ಮನ್ನು ಕೊರೋನಾ ನುಂಗಿ ಬಿಟ್ಟಿತ್ತು, ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಈಗ ಬಂದಿರುವಂತ ಜಯರಾಮಣ್ಣ ಹೇಳಿದಾಗೆ ಅಧಿಕಾರ ಯಾವ ಪಕ್ಷಕ್ಕೆ ಬರಲಿ, ಅದು ನಿಸ್ವಾರ್ಥವಾದಂತಹ ಸೇವೆಯಲ್ಲಿ ಯಾವಾಗ ತೊಡಗ್ತೇವ ಆಗ ಖಂಡಿತವಾಗಿಯೂ ಗ್ರಾಮದ ಅಭಿವೃದ್ಧಿ ಆಗ್ತದೆ ಎಂಬುದಕ್ಕೆ 2 ಮಾತಿಲ್ಲ ಎಂಬುದನ್ನು ನಮ್ಮ ಈಗಿನ ಅಧ್ಯಕ್ಷರು ಮತ್ತು ಅವರ ಇಡೀ ತಂಡ ನಮಗೆ ತೋರಿಸಿಕೊಟ್ಟಿದೆ. ಅದೇ ರೀತಿ ಗುತ್ತಿಗೆದಾರರನ್ನ ಅವರಲ್ಲಿ ಗೌರವಿಸಿದ್ರು. ನಾನು ವೈಶಾಖ್ ಅವರನ್ನ ಮತ್ತು ನಮ್ಮ ಲವಣ್ ಇರ್ಬೋದು ಮತ್ತು ನಮ್ಮ ಇಂಜಿನಿಯರ್ ನಿತಿನ್ ಅವರನ್ನ ಖಂಡಿತ ನಾನಿಲ್ಲಿ ಸ್ಮರಿಸ್ತೇನೆ. ಯಾಕಂತ ಹೇಳಿದ್ರೆ ಪ್ರತಿ ಸಲ ಅವಧಿಯಲ್ಲಿ ನಾವೇನಾದ್ರೂ ಬೇರೆ ಕಾಮಗಾರಿಗಳಿದ್ರೆ, ಇಲ್ಲಕ್ಕ ನಮ್ಗೆ ಪಂಚಾಯತ್ ಇದು ಮಾಡ್ಬೇಕು, ಅಲ್ಲಿ PDO ಕುತ್ಕೊಳ್ಳಿಕ್ಕೆ ಬಿಡುದಿಲ್ಲ, ಸದಸ್ಯರು ಕುತ್ಕೊಳ್ಳಿಕ್ಕೆ ಬಿಡುದಿಲ್ಲ. ಯಾಕೆ ಇವರನ್ನೆಲ್ಲ ನಾವು ನೆನಪು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವತ್ತು ನಾವು ಬಹಳ ಚೆನ್ನಾಗಿ ಮುಂದಿನ ಬಹಳ ಖುಷಿ ಆಯ್ತು. ಇಷ್ಟು ವರ್ಷ ಇರುವಂತಹ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರುಗಳಿಗೆ ಇಂಥ ಒಂದು ಸುಯೋಗ ಇಲ್ಲ. ಕೇವಲ ಕೆಲವೇ ಪಂಚಾಯತ್ಗಳಲ್ಲಿ, ಜಿಲ್ಲೆಯ ಸುಮಾರು ಪಂಚಾಯತ್ಗಳಲ್ಲಿ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿರುವಾಗ ಓಡಾಟವನ್ನ ಮಾಡಿರುವಂತದ್ದು ಅಥವಾ ಬೇರೆ ಬೇರೆ ಸಾಮಾಜಿಕ ಕಾರ್ಯಕರ್ತೆಯಾಗಿ ನೋಡಿರುವಂತದ್ದು. ಈಗ ಸಾಧಾರಣ ಒಂದು ಅರ್ಧಕ್ಕೆ ಅರ್ಧ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ನ ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ದೀರಿ. ಮುಂಚೆ ಹೇಗಿತ್ತಂತ ಹೇಳಿದ್ರೆ ಒಂದು ಕಡೆಯಲ್ಲಿ ನಾವೆಲ್ಲರೂ ಸೇರಿರುವಂತದ್ದು, ಸುಂದರವಾದಂತ ಒಂದು ಉದ್ಯಾನವನ, ಇದೆಲ್ಲ ಕಲ್ಪನೆಗಳು ಮನುಷ್ಯನಿಗೆ ಅಂತರಾತ್ಮದಿಂದ ಬಂದ್ರೆ ಮಾತ್ರ ನಮಗೆ ದೇಶ ಸೇವೆಯ ಮತ್ತು ನಮ್ಮ ಗ್ರಾಮದ ಒಂದು ಒಳಿತಿಗೆ ಕಾರಣ ಆಗ್ತದೆ. ನಮ್ಮ ಗ್ರಾಮ ನಮ್ಮ ಉಸಿರು ಎಂಬ ಚಿಂತನೆಯೊಂದಿಗೆ ಇವತ್ತು ಗ್ರಾಮ ಪಂಚಾಯತ್ನ ತಂಡ ಸಂಪೂರ್ಣವಾಗಿ ಸಮಾಜದ ಅಭಿವೃದ್ಧಿಗೆ ಮತ್ತು ಗ್ರಾಮದ ಅಭಿವೃದ್ಧಿಗೆ ಹಗಲಿರುಳು ಸೇವೆಯನ್ನ ಮಾಡ್ತಾ ಇದೆ. ಜೊತೆಗೆ ಈ ಸಂದರ್ಭದಲ್ಲಿ ನಾನು ಖಂಡಿತ ಉಲ್ಲೇಖ ಮಾಡಬೇಕು, ಸನ್ಮಾನ್ಯ ಪ್ರಧಾನಮಂತ್ರಿಯಾದ ಮೋದಿಜಿಯವರು ಇವತ್ತು ವಿಶ್ವಗುರುವನ್ನಾಗಿ ನಮ್ಮ ಭಾರತವನ್ನ ನೋಡುವಂತ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ. ಒಂದು ಕಾಲದಲ್ಲಿ ನಮ್ಮ ದೇಶವನ್ನ ಹಾವಾಡಿಗರ ದೇಶ ಅಂತ ಹೇಳ್ತಾ ಇದ್ದಂತ ಇಡೀ ಇವತ್ತು ವಿಶ್ವ ಇವತ್ತು ನಮ್ಮ ದೇಶವನ್ನೇ ಆಧಾರವಾಗಿಟ್ಕೊಂಡು ನಮ್ಮ ದೇಶದನ್ನ ಸ್ಟಡಿ ಮಾಡಿಕೊಂಡು ಬೇರೆ ಬೇರೆ ಯೋಜನೆಗಳನ್ನ ಕಾರ್ಯಗತ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಮ್ಮ ನಿಕಟಪುರ ಸಚಿವರಾದಂತಹ ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನ ಕೂಡ ನಾವು ಖಂಡಿತ ನೆನೆಸುವ. ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಅವರೆಲ್ಲ ಬಂದಿದ್ರು. ಆ ಸಂದರ್ಭದಲ್ಲಿ ಅವರ ಒಂದು ಕೊಡುಗೆ ಕೂಡ ಅಪಾರವಾಗಿದೆ. ಶಾಸಕರುಗಳು ಕೂಡ ನಿತ್ಯ ನಿರಂತರವಾಗಿ ನಮ್ಮ ಈ ಒಂದು ಮಂಗಳೂರು ಕ್ಷೇತ್ರದ ಅಭಿವೃದ್ಧಿಯ ಪಥದಲ್ಲಿ 300 ಗ್ರಾಮ ಪಂಚಾಯತಿಗೆ ವಿಶೇಷವಾದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ವಿಶೇಷವಾಗಿ ಸಿಬ್ಬಂದಿಗಳು ನಾನು ಗಮನಿಸಿರುವ ಹಾಗೆ ಎಲ್ಲಾ ಪಂಚಾಯತಿಗೆ ಹೋಗುವಾಗ ಸಿಬ್ಬಂದಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ, ತುಳುವಲ್ಲಿ ಒಂದು ಗಾದೆ ಇದೆ, ಪಾಡಿನೊಪ್ಪು ಪಂಡಿ ಬೇಲೆ ಪಾಡಿನೊಪ್ಪು ಅಂತ ಹೇಳಿ. ಅವ್ರಿಗೆ ಎಷ್ಟು ಕೆಲಸ ಇದೆ ಅಷ್ಟು ಮಾಡಿಕೊಳ್ಳುವಂಥದ್ದು. ಆದ್ರೆ ನಮ್ಮ 300, ಯಾಕಂದ್ರೆ ಸ್ವಲ್ಪ ಸ್ವಾರ್ಥ ಕೂಡ ಇದೆ, ನಾನು 300 ಗ್ರಾಮಕ್ಕೆ ಸೊಸೆಯಾಗಿ ಬಂದವಳು. ನಮ್ಮ ಈ ಪಂಚಾಯತಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಯಾವಾಗ್ಲೂ ಬನ್ನಿ, ನಗು ನಗುತ್ತಾ ಸೇವೆ, ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇದನ್ನ ಕೊಡೋದ್ರ ಮೂಲಕ ನಮ್ಮ 8 ನಾನು ಹೇಳಿದೆ ಅಷ್ಟಮಂ ಕಾರ್ಯಸಿದ್ಧಿ ಹೇಗ 8 ಅಲ್ವಾ, ಅಂಗನವಾಡಿ ಕೇಂದ್ರದ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಅವರ ಸಹಾಯಕರು ಮತ್ತು ಇಡೀ ಗ್ರಾಮಸ್ಥರು ಇದಕ್ಕೆ ವಿಶೇಷ ಆಶೀರ್ವಾದವನ್ನ ಮಾಡಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಅಧ್ಯಕ್ಷರು ಎಲ್ಲವನ್ನ ಸಹಿಸಿಕೊಂಡು ನಮ್ಮ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯ ಜೊತೆಗೆ ಇವತ್ತು ತಾವು ನಂಬಲಿಕ್ಕೆ ಇಲ್ಲ, ನಮಗೆ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಸ್ತಿ ಬರಬೇಕಿದ್ರೆ ಎಷ್ಟು ನಮ್ಮ PDO ಅಧಿಕಾರಿಗಳು ಮತ್ತು ನಮ್ಮ ಹಿಂದಿನ ನಿಕಟಪೂರ್ವ ತಂಡ ಅದಕ್ಕೆ ಪೂರಕವಾದಂತ ತಯಾರಿ. ನಾವು ನಿನ್ನೆ ಕೂಡ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ದೇವೆ, ಕೇವಲ 1.5 ಮಾರ್ಕಿಗೆ ನಮಗೆ ಆ ಹಂತದಲ್ಲಿ ನಮ್ಮಲ್ಲಿ ಆ ವರ್ಷ ತಪ್ಪಿ ಹೋಯ್ತು, ಅದನ್ನು ಈಗಿನ ತಂಡ ಸಂಪೂರ್ಣವಾಗಿ ಮಾಡಿದೆ. ಸ್ವಚ್ಛ ದರ್ಪಣ ಕಾರ್ಯಕ್ರಮದಲ್ಲಿ ನಮ್ಮ ರೂಪಾ ಶೆಟ್ಟಿ ಅವರ ನೇತೃತ್ವದ ನಮ್ಮ ಇಲ್ಲಿರುವಂತಹ ಅಧ್ಯಕ್ಷರ ನೇತೃತ್ವದಲ್ಲಿ ನಮಗೆ ಕೇಂದ್ರ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಸ್ವಚ್ಛ ದರ್ಪಣ ಸಿಕ್ಕಿದೆ. ಹೀಗೆ ಬೇರೆ ಬೇರೆ
ಅಭಿವೃದ್ಧಿಯ ಮೂಲಕ ಮುಂದಿನ ದಿನಗಳಲ್ಲಿ ತಮ್ಮ ನೇತೃತ್ವದಲ್ಲಿ ಬಹಳಷ್ಟು ಯೋಜನೆಗಳು ಹೇಳಿದಿರಿ. ನಿಮ್ಮ ಕನಸಿನ ಕೂಸು ಮತ್ತೊಮ್ಮೆ 5 ವರ್ಷದ ಒಳಗಡೆ ಸಾಕಾರ ಆಗಲಿ, 300 ಗ್ರಾಮ ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬೆಳಗಲಿ, ನಮಗೆ ಮತ್ತಷ್ಟು ಪ್ರಶಸ್ತಿಗಳ ಜೊತೆಗೆ ಗ್ರಾಮಸ್ಥರಿಗೆ ಪೂರಕವಾಗುವಂಥ ಎಲ್ಲ ಯೋಜನೆಗಳು ಸರಿಯಾದ ಸಮಯಕ್ಕೆ ಅನುಷ್ಠಾನವಾಗುವಂತಹ ಒಂದು ಕಾರ್ಯ ಎಲ್ಲ ಧರ್ಮ ದೈವಗಳ ಒಂದು ಸಮುಚ್ಚಯದಲ್ಲಿ ನಡೆಯಲಿ ಎಂಬ ಶುಭಾಶಯಗಳೊಂದಿಗೆ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಮತ್ತೊಮ್ಮೆ ಅಧ್ಯಕ್ಷರಿಗೆ ಮತ್ತು ಇಡೀ ಗ್ರಾಮ ಪಂಚಾಯತ್ನ ನನ್ನ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ತಾಲೂಕು ಪಂಚಾಯತಿ ವ್ಯವಸ್ಥೆಯಲ್ಲಿ ಬಹಳಷ್ಟು ಗ್ರಾಮ ಪಂಚಾಯತಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲ ಕಡೆಗಳಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಎಲ್ಲ ಕಡೆಗಳಲ್ಲಿಯೂ ಅದೇ ರೀತಿಯಾದಂಥ ಸಂಪನ್ಮೂಲವನ್ನು ಕ್ರೋಢೀಕರಿಸುವಂಥ ಮನಸ್ಸು ಇರಬೇಕು. ಆ ಮನಸ್ಸನ್ನು ಹೊಂದಿದವರು ಶಿಸ್ತಿನ ಸಿಪಾಯಿಯಾದಂಥ ನಮ್ಮ ರವೀಂದ್ರ ರಾಜೀವ ನಾಯಕರವರು, ಇವರನ್ನು ಎಲ್ಲ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ತಾಲೂಕು ಪಂಚಾಯತ್ ಸದಸ್ಯರುಗಳು ಒಟ್ಟಿಗೆ ಸೇರಿ ಒಂದು ಗೌರವಿಸುವಂಥ ಒಂದು ಕಾರ್ಯ ಇದು. PDOರವರಾದ PDOರವರೇ, ನಿಮಗೆ ಕೊಡುವಂಥ ಗೌರವವಲ್ಲ, ಇಡೀ PDOಗಳು ನಿಮ್ಮನ್ನು ನೋಡಿ ಕಲಿಬೇಕು. ನೀವು ಅವರಿಗೊಬ್ಬ ಆದರ್ಶ ಪುರುಷ, ಅದು 300ರಿಂದ ಆಗಬೇಕು ಎಂಬಂಥ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಒಂದು ಸಂಸ್ಥೆ ಯಾವ ರೀತಿಯಲ್ಲಿ ಉತ್ತಮವಾಗಿ ಎಲ್ಲರ ಸಹಕಾರ ಇದ್ದು ಕಾರ್ಯನಿರ್ವಹಿಸಿದರೆ ಯಾವತ್ತೂ ನಾವು ಜಯಶೀಲ ಆಗಲಿಕ್ಕೆ ಅವಕಾಶ ಆಗ್ತದೆ. ಇವತ್ತು ವಿಲ್ಫರ್ಡ್ರವರ ನೇತೃತ್ವದಲ್ಲಿ ಈ ಉತ್ತಮವಾದಂಥ ಸಾಧನೆಗಳನ್ನು ಮಾಡಲಿಕ್ಕಾಗಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ನಿಮ್ಮ ಸೇವೆಯನ್ನು ಗುರುತಿಸಿ ಪುರಸ್ಕಾರ ನೀಡಿದೆ, ಭಾಳ ಸಂತೋಷ ಆಗಿದೆ. ಅನೇಕ ಕಾರ್ಯಕ್ರಮಗಳು ಆಗ್ತಾ ಇದೆ. ಇವತ್ತು ಇಲ್ಲಿ ಅಂಗನವಾಡಿ ಕೇಂದ್ರದ ಕಚೇರಿಯ ಕೀಯನ್ನು ಕೂಡ ಹಸ್ತಾಂತರ ಮಾಡುವಂಥದ್ದು ನಡೆಯಿತು. ನನಗೆ ನೆನಪಾಗ್ತಾ ಇದೆ, ಸುಮಾರು 25, 27, 30 ವರ್ಷಗಳ ಹಿಂದೆ ನಾನು ಕೇಂದ್ರ ಸರ್ಕಾರದಲ್ಲಿದ್ದಾಗ ಅಲ್ಲಿ ಸೆಕ್ರೆಟರಿಯೇಟಲ್ಲಿ ವಿಶೇಷ ಕರ್ತವ್ಯಾಧಿಕಾರಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಮಂಗಳೂರಿಗೆ ಗ್ರಾಮಾಂತರ ಶಿಶುಅಭಿವೃದ್ಧಿ ಯೋಜನೆ ಇಲ್ಲ, ಮಂಗಳೂರಿಗೆ ನಗರ ಮಾತ್ರ ಶಿಶುಅಭಿವೃದ್ಧಿ ಯೋಜನೆ ಇತ್ತು. ಗ್ರಾಮಾಂತರಕ್ಕೆ ಈ ಯೋಜನೆಯ ಇದನ್ನು ಕೊಡಬೇಕು ಅಂತ ಮಂಜೂರಾತಿ ಮಾಡಲಿಕ್ಕೆ ಅಂದಿನ ದಿನದಲ್ಲಿ ಸನ್ಮಾನ್ಯ ರಮನಾಥ್ ರೈ ಅವರು ಬಂದಿದ್ದರು. ಶ್ರೀಮತಿ ಮಾರ್ಗರೆಟ್ ಆಳ್ವರ್ ಅವರು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿದ್ದರು. ಆವಾಗ ನಾನು ದೆಹಲಿಯ ನಾರ್ತ್ ಬ್ಲಾಕಲ್ಲಿ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಜನಾರ್ದನ್ ಪೂಜಾರಿ ಅವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಾರ್ಗರೆಟ್ ಅವರ ಜೊತೆ ರಮನಾಥ್ ರೈ ಅವರು ನಾವು ಮಾತಾಡಿಕೊಂಡು ಇದೊಂದು ಮಂಗಳೂರು ಗ್ರಾಮಾಂತರ ಪ್ರಾಜೆಕ್ಟ್ ಅವತ್ತು ತಂದದ್ರಿಂದ ಇವತ್ತು ಈ ಗ್ರಾಮದಲ್ಲಿ ಮಂಗಳೂರು ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲರೂ ಕೂಡ ಅಂಗನವಾಡಿ ಕೇಂದ್ರ ಮಾಡುವಂಥ ಅವಕಾಶ ಆಯಿತು. ತದನಂತರ ಸನ್ಮಾನ್ಯ UT ಫರೀದ್ರವರು, UT ಖಾದರ್ ಅವರ ತಂದೆ UT ಫರೀದ್ರವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲೆಲ್ಲಿ ಗ್ರಾಮ ಇದನ್ನು ಮಾಡಬೇಕು ಅಂತ ಒಂದು ಸಮಿತಿ ಮಾಡಿದಾಗ ಆ ಸಮಿತಿ ಅಧ್ಯಕ್ಷನಾಗಿ ಈ ಮಂಗಳೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲೆಲ್ಲಿ ಗ್ರಾಮಗಳಲ್ಲಿ ಅಂಗನವಾಡಿ ಕೇಂದ್ರ ಆಗಬೇಕಾ ಅಲ್ಲಿ ಅದೊಂದು ಮಾಡಿಕೊಟ್ಟು ಅವತ್ತಿನ ದಿನದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಐಕ್ಯ ಸಮಿತಿಯ ಚೇರ್ಮನ್ ಆಗಿ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸಿ ಈ ಅಂಗನವಾಡಿ ಮಂಗಳೂರು ತಾಲೂಕಿಗೆ ಬೇಕಾದಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರನ್ನು ನೇಮಕ ಮಾಡುವಂಥ ಅವಕಾಶ ಆಯಿತು. ನಾನು ಯಾಕೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೇನೆ ಅಂತ, ಈ ಪ್ರಾಜೆಕ್ಟಿನ ಹಿಂದೆ ಕರ್ತವ್ಯ ನಿರ್ವಹಿಸಿದವರ ಇವರ ಸೇವೆಯನ್ನು ಕೂಡ ನಾವು ಗುರುತಿಸುವುದು ನಮ್ಮ ಆದ್ಯ ಧರ್ಮ. ಸನ್ಮಾನ್ಯ UT ಫರೀದ್ರವರು ಮತ್ತು ರಮನಾಥ್ ರೈ ಅವರ ನೇತೃತ್ವದಲ್ಲಿ ಇವತ್ತು ಮಾರ್ಗರೆಟ್ ಅವರ ನೇತೃತ್ವದಲ್ಲಿ ಪ್ರಾಜೆಕ್ಟ್ ಆಗಿದೆ ಅಂತ ಹೇಳಲಿಕ್ಕೆ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಅನೇಕ
ಕಾರ್ಯಕ್ರಮಗಳು ಇನ್ನು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಆಗಲಿಕ್ಕಿದೆ. ಎಲ್ಲರೂ ಸಹಕಾರದಿಂದ ಒಳ್ಳೆಯ ಅವಕಾಶ ಮುನ್ನೂರು ಪಂಚಾಯತಿಗಿದೆ. ಉತ್ತಮ ರೀತಿಯಲ್ಲಿ ಪಂಚಾಯತ್ ಕಾರ್ಯನಿರ್ವಹಿಸಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗುರುತಿಸುವಂಥ ರಾಷ್ಟ್ರ ಮಟ್ಟದಲ್ಲಿ ಮತ್ತಷ್ಟು ಪುರಸ್ಕಾರಗಳನ್ನು ಪಡೆಯುವಂತಾಗಲಿ. ಸಿಬ್ಬಂದಿಗಳು ಸಹಕಾರ ಮತ್ತು ಸದಸ್ಯರ ಸಹಕಾರದೊಂದಿಗೆ ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ ಮುನ್ನೂರು ಪಂಚಾಯತ್ ಹೊಂದಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ವಂದಿಸಿ ಈ ಭಾಗದ ಶಾಸಕರಾದಂಥ ಇವತ್ತಿನ ಕಾರ್ಯಕ್ರಮವನ್ನು ಸನ್ಮಾನ್ಯ ಶಾಸಕರಾದಂಥ UT ಖಾದರ್ ಅವರು ನೆರವೇರಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರು ಇವತ್ತು ಬೆಂಗಳೂರಲ್ಲಿ ತುರ್ತು ಸಭೆಯಲ್ಲಿ ಭಾಗವಹಿಸಲಿಕ್ಕಿರೋದ್ರಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಇನ್ನಿತರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬರ್ತಾರೆ ನಿಮ್ಮೊಂದಿಗೆ ಯಾವತ್ತೂ ಇರ್ತಾರೆ ಅಂತ ಮಾತುಗಳನ್ನು ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ, ವಿಶೇಷವಾಗಿ ಗುರುಗಳಾದಂಥ ಸನ್ಮಾನ್ಯ KMK ಮಂಜನಾಡಿ ಅವರಿಗೆ ಕೂಡ ವಂದಿಸಿ ನನ್ನ ಎರಡು ಮಾತನ್ನು ಮುಕ್ತಾಯಗೊಳಿಸಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ಅಧಿಕಾರಿ ಮಿತ್ರರು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಹಾಗೂ ಮುಖ್ಯವಾಗಿ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಒಂದು ಅದ್ಭುತವಾದಂತಹ ಲೋಕಾರ್ಪಣೆ ಕಾರ್ಯಕ್ರಮ ಗ್ರಾಮ ಪಂಚಾಯತಿಯ ಸಭಾಂಗಣ, ಗ್ರಂಥಾಲಯ, ಅಂಗನವಾಡಿ, ಶೌಚಾಲಯ ಮತ್ತು ಉದ್ಯಾನವನಗಳು ಲೋಕಾರ್ಪಣೆಗೆ ಸಿದ್ಧವಾಗಿ ಈ ಒಂದು ಕ್ಷಣದಲ್ಲಿ ಅರ್ಪಣೆಯಾಗಿದೆ. ಇದರ ಜೊತೆಗೆ ಈ ಒಂದು ಶುಭ ಸಂದರ್ಭದಲ್ಲಿ ಇನ್ನೊಂದು ಶುಭವನ್ನು ಕೋರ್ತಾ ಇದ್ದೇವೆ. ಅಮೃತ್ ಸರೋವರವನ್ನು ಆಗಸ್ಟ್ 15ನೇ ತಾರೀಕು ಕೂಡ ನಮ್ಮ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಸ್ವತಂತ್ರ ಹೋರಾಟಗಾರರನ್ನು ಗುರುತಿಸಿ ಮತ್ತು ನಮ್ಮ ಯೋಧರು ಮುಂದಾಳತ್ವದಲ್ಲಿ ಅತ್ಯುತ್ತಮವಾಗಿ ಮೂಡಿಬರಲಿ. ಒಂದು 75ನೇ ವರ್ಷದ ಅಮೃತ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶುಭವನ್ನು ನಾನು ಕೋರ್ತಾ ಅದು ತುಂಬ ಯಶಸ್ವಿಯಾಗಿ ಮೂಡಿಬರಲಿ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇನ್ನು ಹೆಚ್ಚಿನ ಪ್ರಶಸ್ತಿಗೆ ಪಾತ್ರರಾಗಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸುತ್ತಾ, ಈಗಾಗಲೇ ಕಳೆದ ವರ್ಷದಲ್ಲಿ ಅಮೃತ್ ಗ್ರಾಮ ಪಂಚಾಯಿತಿಯಾಗಿ ಪುರಸ್ಕಾರವನ್ನು ಇಡೀ ಆಡಳಿತ ಮಂಡಳಿಯವರು ಮತ್ತು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇದನ್ನು ಭಾರತ ಸರ್ಕಾರದ ವತಿಯಿಂದ ಪಡೆದಂತಹ ತಾವು ಈ ಒಂದು ಧನ್ಯರು ಅಂತ ನಾನು ಭಾವಿಸ್ತಾ, ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಮೊದಲ ಸ್ಥಾನವನ್ನು ಯಾವುದೇ ಕಾರಣಕ್ಕೂ ಬಿಡದ ಹಾಗೆ ಈ ಒಂದು ಗ್ರಾಮ ಪಂಚಾಯಿತಿ ಮುಂದೆ ಬರಬೇಕು. ಮತ್ತೊಂದು, ಇನ್ನು ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮೋಷನ್ ಅನ್ನೋದು ಒಂದಿರುತ್ತೆ. ಈಗ ಗ್ರಾಮ ಪಂಚಾಯಿತಿಯಿಂದ ನಿಮ್ಮದು ಮುಂದಿನ ದಿನಗಳಲ್ಲಿ ಪುರಸಭೆ ಆಗಲಿ, ಪಟ್ಟಣಕ್ಕೆ ಹತ್ತಿರದಲ್ಲಿದ್ದು ನಗರದ ಪ್ರದೇಶ ಹೆಚ್ಚು ಹೊಂದಿರತಕ್ಕಂಥ 300 ಗ್ರಾಮ ಪಂಚಾಯಿತಿ ಮತ್ತು ಬೆಳ್ಮಾ ಗ್ರಾಮ ಪಂಚಾಯಿತಿ ಎರಡೂ ಸೇರಿಕೊಂಡು ಒಂದು ಉತ್ತಮವಾದಂತಹ ಪುರಸಭೆ ಅಥವಾ ನಗರಸಭೆಯಾಗಿ ಉನ್ನತೀಕರಣ ಬರಲಿ ಅನ್ನೋದು ಒಂದು ಆಶೆಯನ್ನು ಇಟ್ಕೊಳ್ತಾ, ಮುಂದಿನ ದಿನಗಳಲ್ಲಿ ನಾವು ಕೂಡ ಸೇವೆಯಲ್ಲಿ ವರ್ಗಾವಣೆ ಆಗೋದು ಅಥವಾ ಆ ಕಡೆ ಈ ಕಡೆ ಹೋಗುವಂಥ ಸಂದರ್ಭದಲ್ಲಿ ಈ ಮಧ್ಯದಲ್ಲಿ ಹೋಗುವಂಥ ಒಂದು ದಾರಿಯಲ್ಲಿ ಮುಂದಿನ ಎಲ್ಲ ಬೋರ್ಡ್ಗಳು 300 ನಗರಸಭೆಯಾಗಿ ಬರಲಿ. ಈಗಾಗಲೇ ತಾಲೂಕು ರಚನೆಯಾದಂಥ ಒಂದು ಸಂದರ್ಭದಲ್ಲಿ ಪ್ರಥಮವಾಗಿ ಉಳ್ಳಾಳ ತಾಲೂಕಿನ ಮೊದಲ ಮೆಟ್ಟಿಲನ್ನು ಇಟ್ಟಿದಂತಹ ನಮ್ಮ ಆಡಳಿತ ಮಂಡಳಿಯವರಿಗೆ ಶುಭವನ್ನು ಕೋರ್ತಾ, ಇನ್ನು ಹೆಚ್ಚಿನ ಸಾಧನೆಯನ್ನು ಗುರುತಿಸಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮವಾಗಿ ಅಧ್ಯಕ್ಷರು ಅವರ ಅವಧಿ ಮುಗಿಯುವ ಮುನ್ನವೇ ಹೋಗಿ ಪಡೆದು ಮತ್ತು ನಗರಸಭೆಯನ್ನಾಗಿ ಘೋಷಣೆ ಮಾಡಿಕೊಳ್ಳಿ ಅನ್ನೋದು ನನ್ನ ಒಂದು ಆಶೆಯನ್ನು ವ್ಯಕ್ತಪಡಿಸುತ್ತಾ, ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಚುನಾವಣೆ ಸಂದರ್ಭದಿಂದ ಹಿಡಿದು ಈವರೆಗೆ ನಮ್ಮ ಚುನಾವಣಾ ಅಧಿಕಾರಿಗಳು ಹಾಗೂ ನಮ್ಮ ಶಿಕ್ಷಕರು ಇವರನ್ನು ಅಭಿನಂದಿಸಬೇಕು ಮತ್ತು ಕೂಡ ಅವರಿಗೆ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಹೆಚ್ಚುಗಳ ಕೆಲಸಗಳನ್ನು ಶಕ್ತಿ ಮೀರಿ ಮಾಡಲಿ ಅನ್ನೋದು ಕೂಡ ನಾನು ಕೇಳ್ಕೊಳ್ತೀನಿ. ಈ ಒಂದು ಶುಭ ದಿನ ಇದೆಯಲ್ಲ, ಈ ಒಂದು ಗುರುತಿಸಲಾದಂತಹ ಗುರು ಪೌರ್ಣಮಿ ದಿನ, ಆಗಲೇ ನಮ್ಮ ಗುರುಗಳು ಹೇಳ್ತಾ ಇದ್ರು, ಈ ಒಂದು ದಿನ ಒಂದು ಒಳ್ಳೆ ಮೆಟ್ಟಿಲನ್ನು ಇಟ್ಟಿದ್ದೇವೆ, ಇನ್ನು ಹೆಚ್ಚು ಹೆಚ್ಚು ಸಾಧನೆಗಳನ್ನು ಮಾಡಲಿ. ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಮತ್ತು ಅಧಿಕಾರಿ ಮಿತ್ರರು ನಾವೆಲ್ಲರೂ ಸಹಕರಿಸ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹೋದಂಥ ವ್ಯವಸ್ಥೆ ಒಟ್ಟಿಗೆ, ಯಾಕೆಂದರೆ ಯಾವತ್ತೂ ನಾವು ನೋಡಬೇಕಿದ್ದದ್ದು ನಮ್ಮ ಹಿರಿಯ ಅಧಿಕಾರಿಗಳು ಯಾವ ರೀತಿಯ ಪ್ರೋತ್ಸಾಹ ಇರುತ್ತದೆ ಪಂಚಾಯಿತಿಗಳಿಗೆ ಎಂದು. ಆ ಅಧಿಕಾರಿಗಳಿಗೆ ಆ ಪ್ರೋತ್ಸಾಹವನ್ನು ಕೊಟ್ಟಾಗ ಪಂಚಾಯತಿನ ಸದಸ್ಯರುಗಳು ಎಲ್ಲ ಆ ಉತ್ತಮ ಕಾರ್ಯ ನಿರ್ವಹಿಸ್ತಾರೆ. ಯಾಕೆಂದರೆ ನಾನು ಇಲ್ಲಿ ಪಂಚಾಯತಿಯ ಸದಸ್ಯರುಗಳನ್ನು
ಅಭಿನಂದಿಸಬೇಕು, ಸೋತವರನ್ನು ಮತ್ತು ಗೆದ್ದವರನ್ನು. ಉತ್ತಮವಾದಂಥ ಒಂದು ಶಾಂತಿಯುತವಾದಂಥ ವ್ಯವಸ್ಥೆಯಲ್ಲಿ ಅವರು ಬಹಳಷ್ಟು ಕೈ ಜೋಡಿಸಿದ್ದಾರೆ. ಆದ ಕಾರಣ ಅವರು ಉತ್ತಮವಾದಂಥ ಒಂದು ಟೀಮ್ ಕಟ್ಟಲಿಕ್ಕೆ ಸಹ ಇಲ್ಲಿ ಸಾಧ್ಯತೆ ಆಗಿದೆ ಅಂತೇಳಿ ನಾನು ಹೇಳುತ್ತಾ ಅವರನ್ನು ಸಹ ನಾನು ಅಭಿನಂದಿಸ್ತೇನೆ. ಈಗ ಮಾಜಿ ಉಪಾಧ್ಯಕ್ಷರಾದಂಥ ಇಸ್ಮಾಯಿಲ್ ರವರನ್ನು ನಮ್ಮ ಅಧ್ಯಕ್ಷರು ಗೌರವಿಸ್ತಾ ಇದ್ದಾರೆ. ಒಟ್ಟಿಗೆ ಈಗ ನಮ್ಮೊಟ್ಟಿಗೆ ಗ್ರಂಥಾಲಯ ಅಧಿಕಾರಿಗಳಾದಂಥ ಶ್ರೀಮತಿ ಮಮತಾ ರೈ ಅವರಿದ್ದಾರೆ. ಒಂದೆರಡು ಮಾತಾಡಬೇಕು ಎಂದು ಕೇಳಿಕೊಳ್ತೇವೆ. ಸಾರ್ವಜನಿಕ ಗ್ರಂಥಾಲಯವು ಒಂದು ಜನಸಾಮಾನ್ಯರ ವಿಶ್ವವಿದ್ಯಾನಿಲಯವಾಗಿದೆ. ಈ ವ್ಯಾಖ್ಯೆ ಒತ್ತು ನೀಡುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರವು ನಮ್ಮ ಮುಂದಿಟ್ಟಿದೆ. ಹಾಗೆ ಆ ಸರ್ಕಾರದ ಈ ಯೋಜನೆಗಳಲ್ಲಿ ಒಂದು ಗ್ರಾಮ ಡಿಜಿ ವಿಕಸನ ಕಾರ್ಯಕ್ರಮ, ಅದು ಇವತ್ತು ನಮಗೆ ಉದ್ಘಾಟನೆಗೊಂಡಿದೆ. ಈ ಕಳೆದ ಕೊರೋನಾ ಸಂದರ್ಭದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು, ಯುವತಿಯರು, ಗ್ರಾಮೀಣ ಜನರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅವರ ವಿದ್ಯಾರ್ಜನೆಗಾಗಲಿ ಅಥವಾ ಪ್ರತಿಯೊಂದು ವಿಷಯಕ್ಕೂ ತುಂಬ ಅವರು ಕಷ್ಟಪಟ್ಟಿದ್ದಾರೆ. ಅದರಿಂದ ಆ ಒಂದು ತೊಂದರೆಗಳನ್ನು ನಿವಾರಿಸುವ ಸಲುವಾಗಿ ಈ ಒಂದು ಡಿಜಿಟಲ್ ಗ್ರಂಥಾಲಯ ಎಂಬ ಒಂದು ಕಲ್ಪನೆಯು ಮೂಡಿ ಬಂದಿದೆ. ಆದ್ದರಿಂದ ಈ ಕೇಂದ್ರ ಗ್ರಂಥಾಲಯವನ್ನೇ ಯಾಕೆ ಅವರು ಕೇಂದ್ರ ಬಿಂದುವಾಗಿ ಮಾಡಿದ್ದಾರೆ ಅಂದರೆ, ಅಲ್ಲಿ ವಿದ್ಯಾರ್ಜನೆಗೆ ಅಥವಾ ಮುಂದಿನ ಓದಿಗೆ ಪ್ರೋತ್ಸಾಹ ಉಂಟು, ಮಾಹಿತಿಯನ್ನು ನೀಡೋ ಒಂದು ಕೇಂದ್ರವಾಗಿದೆ. ಹಾಗೆ ಅದೊಂದು ಶಾಂತಿಯುತವಾದ ಒಂದು ಕೇಂದ್ರವಾದ್ರಿಂದ ಆ ಗ್ರಂಥಾಲಯವನ್ನು ಕೇಂದ್ರವಾದ ಬಿಂದುವಾಗಿಟ್ಕೊಂಡು ಈ ಗ್ರಾಮ ಡಿಜಿ ವಿಕಸನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಶಿಕ್ಷಣ ಫೌಂಡೇಶನ್ಸ್, ಡೆಲ್ ಟೆಕ್ನಾಲಜಿ ಈ ಸಹಯೋಗದೊಂದಿಗೆ ನಮಗೆ ಇಲ್ಲಿ ಕೆಲವು ಸಾಧನಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ನಮ್ಮ ಗ್ರಾಮೀಣದ ವಿದ್ಯಾರ್ಥಿಗಳು ಅಂದರೆ 12ನೇ ವಯಸ್ಸಿನಿಂದ ಮೇಲ್ಪಟ್ಟು, ಅದು ಯುವತಿಯರು ಯಾರು ಆಗ್ಬೋದು, ಅಲ್ಲಿ ಒಂದು ರಜಾ ದಿನಗಳಲ್ಲಿ ಅವರೊಂದು ಕಾರ್ಯಕ್ರಮ ಏರ್ಪಡಿಸ್ತಾರೆ. ನಮ್ಮ ಶಿಕ್ಷಣದ ಜೊತೆಗೆ ಪೂರಕವಾದಂಥ ಯಾವುದೇ ಒಂದು ನಮಗೆ ಅಗತ್ಯವಾದ ಮಾಹಿತಿಯನ್ನು ನೀಡುವಂಥ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದ್ದೆವು. ಅವರಿಗೆ ಈ ಮಾಹಿತಿಯನ್ನು ನೀಡಬೇಕಂತ ಒಂದು ಉದ್ದೇಶ ನಮ್ಮಲ್ಲಿತ್ತು. ಆದರೂ ಆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡುವಂಥ ಗ್ರಾಮೀಣದ ಜನರಿಲ್ಲಿದ್ದಾರೆ. ಅದಕ್ಕೆ ನಾನು ಹೇಳ್ತಿದ್ದೇನೆ, ಈ ಒಂದು ಡಿಜಿಟಲ್ ಗ್ರಂಥಾಲಯದ ಸದುಪಯೋಗವನ್ನು ಪಡೆದುಕೊಂಡು, ಏಕೆಂದರೆ ರಾಜ್ಯಾದ್ಯಂತ ಇದೊಂದು ಡಿಜಿಟಲ್ ಏನು ಉದ್ದೇಶಪೂರ್ವಕವಾಗಿ ಮಾಡಿದಾರೋ ಅದರಲ್ಲಿ 1200 ಗ್ರಂಥಾಲಯಗಳು ಆಯ್ಕೆಯಾಗಿದ್ದವು. ಅದರಲ್ಲಿ 40 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 40 ಗ್ರಾಮ ಪಂಚಾಯಿತಿಗಳಲ್ಲಿ 300 ಗ್ರಾಮ ಪಂಚಾಯಿತಿ ಒಂದಾಗಿದೆ ಎಂಬುದನ್ನು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಇದು ವಿದ್ಯಾರ್ಥಿಗಳಿಗೆ ಹಾಗೂ ಯುವತಿಯರಿಗೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಜನರಿಗಾಗಿಯೇ ಇತ್ತಂಥ ಇದೊಂದು ಯೋಜನೆ ಆಗಿರುವುದರಿಂದ ಇವರು ಗ್ರಾಮೀಣದ ಜನರು ಇದರ ಸದುಪಯೋಗವನ್ನು ಪಡಿಬೇಕು. ಆ ಮೂಲಕ ತಾವು ಬೆಳೆದು ನಮ್ಮ ಗ್ರಾಮೀಣವು ಅದರಲ್ಲಿ ಉನ್ನತ ಸ್ಥಾನವನ್ನು ಪಡಿಬೇಕು. ಯಾಕಂದರೆ ಇದು ಎಲ್ಲ ನಮ್ಮ ವಿದ್ಯೆಯ ಶಾಲೆಯಲ್ಲಿ ಕಲಿಯುವಂಥ ಪುಸ್ತಕದ ಜೊತೆಗೆ ಪೂರಕವಾಗಿ ಸ್ಪರ್ಧಾತ್ಮಕ ಯಾವುದು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗ್ತೇವೋ ಅದಕ್ಕೆ ನಮಗೆ ಸಹಕಾರಿಯಾಗದಂಥ ಈ ಮಾಹಿತಿಗಳನ್ನು ನಾವು ಇಲ್ಲಿ ಡಿಜಿ ಗ್ರಂಥಾಲಯದಲ್ಲಿ ನೀಡುವವರಿದ್ದಾರೆ. ಅದರಿಂದ ಅದನ್ನು ರಜಾ ದಿನಗಳಲ್ಲಿ, ಶಾಲಾ ದಿನಗಳ ಹೊರತುಪಡಿಸಿ ಸಂಡೇ ಆದವರನ್ನು ಮಕ್ಕಳನ್ನು ಕರೆಸಿ ಅವರಿಗೆ ಮೇಲ್ವಿಚಾರಕರಿಗೆ ಒಂದು ತರಬೇತಿ ನೀಡ್ತೇವೆ. ಆಮೇಲೆ ಆ ಮೇಲ್ವಿಚಾರಕರು ಮತ್ತು ಈ ನಮ್ಮ ಶಿಕ್ಷಣ ಫೌಂಡೇಶನ್ನವರು ಈ ಒಂದು ಶಿಕ್ಷಣವನ್ನು ಅಥವಾ ಆ ಒಂದು ಮಾಹಿತಿಯನ್ನು ನೀಡುವವರಿದ್ದಾರೆ. ಅದರಿಂದ ದಯವಿಟ್ಟು ಎಲ್ಲ 300 ಗ್ರಾಮ ಪಂಚಾಯತ್ನ ಎಲ್ಲ ಗ್ರಾಮೀಣ ಯುವತಿಯರು, ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ 2 ಮಾತನ್ನು ಹೇಳಲಿಕ್ಕೆ, ಮಾಹಿತಿಯನ್ನು ಒದಗಿಸಲಿಕ್ಕೆ ಅವಕಾಶ ನೀಡಿದಂಥ 300 ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು, ಹಾಗೆ 300 ಗ್ರಾಮ ಪಂಚಾಯತಿಯ ಕಚೇರಿಯ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಾನು
ಧನ್ಯವಾದಗಳನ್ನು ಹೇಳ್ತೇನೆ. ಕಾರ್ಯಕ್ರಮದ ಕೊನೆಯ ಭಾಗಿಗೆ ಬರ್ತಾ ಇದ್ದೇವೆ. ಧನ್ಯವಾದ ಕಾರ್ಯಕ್ರಮ. ಶ್ರೀಯುತ ಮಹಾಬಲ ಟಿ ದೆಪ್ಪಲಿಮಾರ್ರವರು ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾರೆ. ಎಲ್ಲ ಸದಸ್ಯರುಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ಇವತ್ತು 300 ಗ್ರಾಮ ಈಗಾಗಲೇ ಅತಿಥಿಗಳು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 300 ಗ್ರಾಮ ಒಂದು ರೀತಿಯಲ್ಲಿ ವೇಗವಾಗಿ ಬೆಳೆದಿರುವಂತಹ ಈ ಗ್ರಾಮ ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ಗ್ರಾಮ ಪಂಚಾಯತ್ ಪಡೆದಿದೆ. ಈ ಎಲ್ಲ ಪ್ರಶಸ್ತಿಗಳು ಮತ್ತು ಇವತ್ತಿನ ಈ ಸುಸಜ್ಜಿತವಾದಂತಹ ಸಭಾಂಗಣ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಈ ಉದ್ಘಾಟನಾ ಕಾರ್ಯಕ್ರಮದ ಹಿಂದೆ ನಮ್ಮ ಅಧ್ಯಕ್ಷರು ಮತ್ತು PDO ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಒಂದು ಪಕ್ಷಾತೀತವಾಗಿ ಒಂದು ತಂಡವಾಗಿ ಕೆಲಸ ಮಾಡಿದ್ರಿಂದ, ಅದೇ ರೀತಿ ಈ ಪಂಚಾಯತಿಯಿಂದ ನಿರ್ಗಮಿಸಿದಂತಹ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಇವರೆಲ್ಲರ ಕೊಡುಗೆಯಿಂದಾಗಿ ಇವತ್ತು ಈ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸನ್ಮಾನ್ಯ UT ಖಾದರ್ ಅವರು ಆಗಮಿಸಬೇಕಿತ್ತು. ಕಾರಣಾಂತರಗಳಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಸಭೆಯಲ್ಲಿ, ಇಂದಿನ ಉದ್ಘಾಟನಾ ಸಭೆಯಲ್ಲಿ ಮುಖ್ಯವಾಗಿ ಭಾಷಣ ಮಾಡಿದಂತಹ ನಮ್ಮ ಊರಿನವರೇ ಆದಂತಹ ಸನ್ಮಾನ್ಯ ಶ್ರೀ ಕೆ ಜಯರಾಮ್ ಶೆಟ್ಟಿ ಮಾಜಿ ಶಾಸಕರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಶಕುಂತಲಾ ಶ್ರೀ ಶೆಟ್ಟಿ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರಾದಂತಹ ಕಾಮ್ರೇಡ್ ಕೃಷ್ಣಪ್ಪ ಸಾಲ್ಯಾನ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಧನಲಕ್ಷ್ಮಿ ಗಟ್ಟಿ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಅಲ್ಫ್ರೆಡಾ ವಿಲ್ಮಾ ಡಿಸೋಜಾ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಶ್ರೀಯುತ ನಾಗರಾಜ್ ಜಿ, ಕಾರ್ಯನಿರ್ವಹಣಾ ಅಧಿಕಾರಿ ತಾಲೂಕು ಪಂಚಾಯತ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಶ್ರೀಮತಿ ಮಮತಾ ರೈ, ಮುಖ್ಯ ಗ್ರಂಥಾಲಯಾಧಿಕಾರಿ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಶ್ರೀಮತಿ ಶೈಲಾ ಕಾರಗಿ, ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಶ್ರೀಯುತ ರಾಣಿಪುರ ಚರ್ಚಿನ ಧರ್ಮಗುರುಗಳಾದಂಥ ಶ್ರೀಯುತ ಜಯಪ್ರಕಾಶ್ ಡಿಸೋಜಾ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ SCDCS ಬ್ಯಾಂಕಿನ ನಿರ್ದೇಶಕರಾದಂತಹ ಶ್ರೀಯುತ ಸದಾಶಿವ ಉಳ್ಳಾಲ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಇಸ್ಮಾಯಿಲ್ ಶಾಫಿ ಅವರು, ಸಮಾಜ ಸೇವಕರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪಂಚಾಯತ್ ಸದಸ್ಯರುಗಳು, ಸಿಬ್ಬಂದಿ ವರ್ಗದವರು ಮತ್ತು ನಿಮ್ಮ ಬೇರೆ ಬೇರೆ ಸಂಘಟನೆಯ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಇವರೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ, ಈ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಸನ್ಮಾನ್ಯ ವಿಲ್ಫ್ರೆಡ್ ಡಿಸೋಜಾ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಶ್ರೀಮತಿ ರಾಜೇಶ್ವರಿ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ, ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ, ಮಾಜಿ ಪಂಚಾಯತ್ ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು, ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾರೆ. ಆದ್ಮೇಲೆ ಹಾಗೆಯೇ ನಮ್ಮ ಈ ಕಾರ್ಯಕ್ರಮವನ್ನು ಚಂದವಾಗಿಸಿಕೊಟ್ಟಂತಹ, ನಮ್ಮ ಒಟ್ಟು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ KMK ಮಂಜನಾಡಿ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ.